ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ, ಇವತ್ತು SSLCಯ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಜ್ಜಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಮಾರ್ಗದರ್ಶನ ಮತ್ತು SSLCಯ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದ ಬೆಳಕು ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ KMK ಮಂಜನಾಡಿ ಅವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಮಾಸ್ಟರ್. ಎಲ್ಲರಿಗೂ ತಿಳಿದಿರುವ ಹಾಗೆ KMK ಮಂಜನಾಡಿ ಅವರು ಹಳೆಕೋಟೆ ಸೈಯದ್ ಮದನಿ ಉರ್ದು ಸಂಯುಕ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಶಾಲೆಯ ಸರ್ವತೋನ್ಮುಖ ಅಭಿವೃದ್ಧಿಯಲ್ಲಿ KMK ಅವರ ಪಾತ್ರ ತುಂಬ ದೊಡ್ಡದು. ಅದು ದರ್ಗಾ ಶಿಕ್ಷಣ ಸಂಸ್ಥೆಗೆ ಒಳಪಟ್ಟದಾದರೂ, ದರ್ಗಾ ಆಡಳಿತಕ್ಕೆ ಒಳಪಟ್ಟ ಸಂಸ್ಥೆ ಆದರೂ ಅದನ್ನು ಜನರು ಕರೆಯುವುದು KMK ಅವರ ಶಾಲೆ ಹೇಳಿಕೊಂಡು. ಯಾಕೆಂದರೆ ಆ ಶಾಲೆಗೆ ಮತ್ತು KMK ಅವರಿಗೆ ಅದೊಂದು ಅಷ್ಟೊಂದು ಅವಿನಾವ ಭಾವ ಸಂಬಂಧ, ಅಷ್ಟೊಂದು ಒಳ್ಳೆಯ ನಂಟು. ಆ ಶಾಲೆಯನ್ನು ತಮ್ಮ ಒಂದು ವೈಯಕ್ತಿಕ ಶಾಲೆಯ ಹೇಗೆ ಅಭಿವೃದ್ಧಿ ಮಾಡುವುದರಲ್ಲಿ KMK ಅವರು ಅದನ್ನು ತುಂಬ ಶ್ರಮಿಸಿದ್ದಾರೆ. ಅಂತಹ KMK ಅವರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಶಿಕ್ಷಕ ವೃಂದದ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ತಮ್ಮದಾದಂತಹ ಪ್ರೌಢಿಮೆಯನ್ನು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಶಾಲೆಯ ಹೊರಗೆ ಕೂಡ ತೋರಿಸ್ತಾ ಇದ್ದಾರೆ. ಅನೇಕ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ದುಡಿತಾ ಇದ್ದಾರೆ. ಹೊಸಕುರಲ್ ಬಳಗದ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ನಮ್ಮೊಂದಿಗೆ ಜತೆಯಾಗಿ ನಿಂತವರು. ಇದೀಗ ಈ ಒಂದು SSLCಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಮಾತು ಕಾರ್ಯಕ್ರಮದಲ್ಲಿ ಅವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಮಾಸ್ಟ್ರೆ, SSLCಯ ಪರೀಕ್ಷೆ ಈ ಸಲ ಒಂದು ಬೇರೆ ಒಂದು ವಾತಾವರಣದಲ್ಲಿ ನಡೀತಾ ಇದೆ. ಕಳೆದ ವರ್ಷ ಕೊರೋನಾದ ಮೊದಲ ಅಲೆ ಬಂದಾಗ ಪರೀಕ್ಷೆ ಆಗುತ್ತದೋ ಇಲ್ವೋ, ಬೇಕೋ ಬೇಡವೋ, ಭಾಳಷ್ಟು ಗೊಂದಲಗಳ ಮಧ್ಯೆ ಮತ್ತು ಹೇಗೂ ಒಂದು ಪರೀಕ್ಷೆ ಆಯಿತು. ಸರ್ಕಾರಕ್ಕೆ ಅನಿವಾರ್ಯ, ಯಾಕೆಂದರೆ ವಿದ್ಯಾರ್ಥಿಗಳ ಮಟ್ಟಿಗೂ ವಿದ್ಯಾರ್ಥಿಗಳ ಪೋಷಕರಿಗೂ ಪರೀಕ್ಷೆ ಎನ್ನುವುದೊಂದು ಅನಿವಾರ್ಯ ಆಗಲೇಬೇಕಾದಂಥ. ಯಾಕೆಂದರೆ ಮುಂದಿನ ತರಗತಿಗೆ ಅವರು ಹೋಗಬೇಕಿದ್ರೆ ಅದೊಂದು ಪರೀಕ್ಷೆ ಕಾಲಘಟ್ಟ. ಯಾಕೆಂದರೆ ಮುಂದಿನ ಮಾನದಂಡ ಅಲ್ಲಿ ಬೇಕು. ಅವರು ಎಷ್ಟು ಅಂಕಗಳಲ್ಲಿ ತೇರ್ಗಡೆ ಆಗಿದ್ದಾರೆ, ಯಾವ ಪಠ್ಯಗಳನ್ನು ಆಯ್ದುಕೊಳ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಇದಕ್ಕೆ ಪರೀಕ್ಷೆ ಅನಿವಾರ್ಯ. ಅದು SSLC ಅನ್ನೋದೊಂದು ಹಂತ. ಈ ಸಂದರ್ಭದಲ್ಲಿ ಈ ಸಲ ಎರಡನೇ ಅಲೆ ಪರೀಕ್ಷೆ ಆಗಬೇಕೋ ಬೇಡೋ ಚರ್ಚೆ ಮುಗಿದು ಪರೀಕ್ಷೆಯನ್ನು ಸರ್ಕಾರ ತೀರ್ಮಾನಿಸಿದೆ. ನಾಡ್ದು ಪರೀಕ್ಷೆ ಸೋಮವಾರ ಮತ್ತು ಗುರುವಾರ ಪರೀಕ್ಷೆ ನಡೀಲಿಕ್ಕಿದೆ. ವಿದ್ಯಾರ್ಥಿಗಳು ತಯಾರಾಗುತ್ತಾ ಇದ್ದಾರೆ. ಈ ಕೊರೋನಾ ಅಲೆಯ ಮಧ್ಯದಲ್ಲಿ ವಿದ್ಯಾರ್ಥಿಗಳ ತಯಾರಿಕೆ ಹೇಗಿರಬೇಕು? SSLC ಎಂಬುದು ನಮ್ಮ ಶಿಕ್ಷಣದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ತಾರೆ. SSLC ಎಂಬುದು ಶಿಕ್ಷಣದಲ್ಲಿ ಒಂದು ಮೈಲಿಗಲ್ಲು. ನಾವು ಎಷ್ಟೇ ಉನ್ನತ ಶಿಕ್ಷಣವನ್ನು ಪಡೆದರೂ ಕೊನೆಯ ಹಂತದಲ್ಲಿ ಅವರ ಉದ್ಯೋಗ ಇನ್ನಿತರ ಎಲ್ಲ ಚಟುವಟಿಕೆಗಳಲ್ಲೂ ಆಗುವಂಥ ಸಮಯದಲ್ಲಿ SSLC ಅಂಕಪಟ್ಟಿಗಳು, SSLC ಮಾರ್ಕ್ಸ್ ಕಾರ್ಡು ಇದೆಲ್ಲವನ್ನು ವೆರಿಫೈ ಮಾಡ್ತಾರೆ. ಕಳೆದ 2 ವರ್ಷಗಳಲ್ಲಿ, ಅಂದರೆ ಪ್ರಥಮ ವರ್ಷದಲ್ಲಿ ಕೊರೋನಾ-19 ಬಂದಂಥ ಸಂದರ್ಭದಲ್ಲಿ ಕೊನೆಗೆ 1 ವಾರ ಇರುವಾಗ ಲಾಕ್ಡೌನ್ ಆಯಿತು. ಆ 1 ವಾರ ಇರುವಾಗ ಲಾಕ್ಡೌನ್ ಆದ ಕಾರಣ ಅಲ್ಲಿಯವರೆಗೆ ಶಿಕ್ಷಕರು, ವಿದ್ಯಾರ್ಥಿ ರಕ್ಷಕರು, ವಿದ್ಯಾರ್ಥಿಗಳು ಏನೆಲ್ಲ ತಯಾರಿ ಮಾಡಿದ್ದಾರೆ ಅದೆಲ್ಲವೂ ಬಹಳಷ್ಟು ಹಿಂದೇಟು ಹಾಕುವಂಥ ಒಂದು ವ್ಯವಸ್ಥೆಯಲ್ಲಿ ಹೋಯಿತು. ನಾವು ಸುಲಭದ ಮಾತಿನಲ್ಲಿ ಹೇಳಿದರೆ ಎಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಹೋಮ ಇಟ್ಟ ಹಾಗೆ ಅಂತ ಒಂದು ಶಬ್ದವನ್ನು ಯೂಸ್ ಮಾಡ್ಬೋದು. ಆದರೆ ಏನು ಮಾಡೋದು ಅನಿವಾರ್ಯ. ನಮ್ಮ ಜೀವನದ ಒಟ್ಟಿಗೆ ನಾವು ಸೆಣಸಾಡುವಂಥ ಒಂದು ಪರಿಸ್ಥಿತಿ ಆಗ ಬಂದಿತ್ತು. ಆದ ಕಾರಣ ಆ ಸಮಯದಲ್ಲಿ ಹಾಗೆ ಮಾಡಲೇಬೇಕಾಗುತ್ತೆ. ಸರ್ಕಾರ ಉತ್ತಮವಾದಂಥ ಒಂದು ತೀರ್ಮಾನವನ್ನೇ ತೆಗೆದುಕೊಂಡಿದೆ. ಮಾಡದೆ ಏನು ಪ್ರಯೋಜನ ಇಲ್ಲ. ಆದರೂ ಕರ್ನಾಟಕ ಸರ್ಕಾರವನ್ನು ನಾವು ಅಭಿನಂದಿಸಬೇಕು. ಯಾಕೆಂತ ಹೇಳಿದರೆ ಎಷ್ಟು ಸಂದಿಗ್ಧವಾದಂಥ ಪರಿಸ್ಥಿತಿ ಆದರೂ ಈಗ ದೊಡ್ಡ ಕ್ಲಾಸುಗಳದ್ದು, ಡಿಗ್ರಿಗಳದ್ದಾಗಲಿ PUC ಪರೀಕ್ಷೆ ರದ್ದುಪಡಿಸಿದರು. ಇದು ಒಂದು ಮಕ್ಕಳ ಜೀವನದ ಮೈಲಿಗಲ್ಲು ಎಂಬಂಥ ದೃಷ್ಟಿಯಿಂದ ಉದಾಹರಣೆಗೆ ನಾವು ಹೇಳುವುದಿದೆ. ಯಾಕೆಂದರೆ SSLCವರೆಗೆ ಅಧ್ಯಾಪಕರುಗಳು, ಶಿಕ್ಷಕರುಗಳು ಮತ್ತು ಮನೆಯ ಪೇರೆಂಟ್ಸ್ನವರು ಏನು ಮಾಡ್ತಾರೆ ಅಂದರೆ ಅವರನ್ನು ಅರೆದು SSLC ಪಾಸ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ. SSLC ಆದ ನಂತರ ಅವರ ಆಯ್ಕೆಯಲ್ಲಿ ಅವ್ರು ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆ. ಹೆಚ್ಚಿನ ಪೋಷಕರಿಗೊಂದು ಆಸೆ, ಎನ್ನ ಮಗೆ ಒಂದು SSLC ಆವೋಡು ಎಂಬಂತ ಒಂದು ಆಸೆ ಇರ್ತದೆ. ಆ ನಿಟ್ಟಿನಲ್ಲಿ ಶಿಕ್ಷಕರು ಇವತ್ತು ಕೆಲಸ ಮಾಡ್ತಾರೆ. ಇವತ್ತು ನಾವು ಶಿಕ್ಷಕರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪ್ರೈಮರಿಯಲ್ಲಿ ಯಾವ ರೀತಿಯಲ್ಲಿ ಮಕ್ಕಳ ಹಿಂದೆ ಹೋಗಿ ಅವರ ಕೈ ಹಿಡಿದು ಕೆಲಸ ಮಾಡ್ತಾರೋ ಅದೇ ರೀತಿಯಾದಂಥ ಇವತ್ತು ಸನ್ನಿವೇಶಗಳು 10ನೇ ತರಗತಿಯ ಮಕ್ಕಳ ಇದರ ಕಲಿಕೆಯಲ್ಲಿ ಅವರು ಮಾಡ್ತಾರೆ. 1ನೇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, 2ನೇದು ಅವರದೇ ಆದಂತಹ ಸಂಸ್ಥೆಗಳ ಪ್ರತಿಷ್ಠೆ ಮತ್ತು ವಿದ್ಯಾರ್ಥಿಗಳ ಉತ್ತಮಪಡಿಸುವಂಥ ಈ ಒಂದು ನಿಟ್ಟಿನಲ್ಲಿ. ಈಗ 2ನೇ ಅಲೆ ಬಂದು ತರಗತಿಗಳು 9ನೇ ಕ್ಲಾಸಿನಿಂದ ಕಳೆದ ವರ್ಷ ಎಲ್ಲ ಮಕ್ಕಳನ್ನು ಉತ್ತೀರ್ಣ ಮಾಡಿದರು. ಎಲ್ಲ ಮಕ್ಕಳು ಪಾಸ್ ಅಂತೇಳಿ ಮಕ್ಕಳಿಗೆ ಒಂದು ಖುಷಿ ಆಯಿತು.
ನಾವೆಲ್ಲರೂ ಪಾಸ್ ಆಗ್ತೇವೆ ಅಂತ. ಪರೀಕ್ಷೆ ಇಲ್ಲದೆ ಪಾಸ್ ಆಗುದಂದ್ರೆ ಅದೊಂದು ಬಹಳ ದೊಡ್ಡ ಖುಷಿ ಮಕ್ಕಳಿಗೆ. ಖುಷಿ ಅದು. ಆದ್ರೂ ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ಕಲಿಸುತ್ತಿರುವಂತಹ ಈ ಪಾಠಗಳನ್ನು ಮಾಡುತ್ತಿರುವಂತ ಅಧ್ಯಾಪಕರುಗಳು ಒಂದು ತಲೆಬಿಸಿಯಲ್ಲಿದ್ರು. ಏನಂತ ಹೇಳಿದ್ರೆ 9ನೇ ಕ್ಲಾಸ್ನಲ್ಲಿ ಶಾಲೆಯಲ್ಲಿ ಪರೀಕ್ಷೆ ಮಾಡಿದರೆ ಒಂದು 70% ಅಥವಾ 80% ಪಾಸ್ ಆಗ್ತಿರುವಂಥ ಮಕ್ಕಳು ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಆದರೂ ಅಲ್ಲಿ ನಮಗೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಸಾಧಾರಣ ಜನವರಿ ಫೆಬ್ರವರಿಯವರೆಗೆ ಅವರನ್ನು ನಾವು ಶಾಲೆಗೆ ಆಹ್ವಾನಿಸುವಂಥದ್ದು ಯಾವುದೇ ವ್ಯವಸ್ಥೆ ಇರಲಿಲ್ಲ. ಖಾಲಿ ವಿದ್ಯಾಗಮ, ಅದೇ ರೀತಿಯಲ್ಲಿ ಆನ್ಲೈನ್ನಲ್ಲಿ ಕ್ಲಾಸ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೇವೆ. ಆನ್ಲೈನ್ ಕ್ಲಾಸ್ ಮಾಡೋದು ಇವತ್ತು ನಿಮಗೆ ಸ್ವಾಭಾವಿಕವಾಗಿ ಗೊತ್ತಿದೆ. ಅದರಲ್ಲಿ ನಾವು ಕನ್ನಡ ಮಾಧ್ಯಮದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದೇ ಬಹಳಷ್ಟು ಕಷ್ಟದಲ್ಲಿ, ಅಧ್ಯಾಪಕರೆಲ್ಲ ಒತ್ತಾಸೆಯಿಂದ ಕಳಿಸುವುದು. ಆದರೆ ಅವರಲ್ಲಿ ಮೊಬೈಲ್ ಇದ್ದರೆ, ಒಂದು ತಂದೆ ಹತ್ರ ಮೊಬೈಲ್ ಇದ್ದರೆ ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋಗೋಕೆ ತಗೊಂಡು ಹೋಗ್ತಾರೆ. ಅವರಿನ್ನು ಬರೋದು ಸಂಜೆವರೆಗೆ ಕಾಯಬೇಕು ಹೋಮ್ವರ್ಕ್ ಇತ್ತು. ಅದೆಲ್ಲ ಬಹಳಷ್ಟು ಒಂದು ಕ್ಲಿಷ್ಟಕರವಾದಂಥ ವ್ಯವಸ್ಥೆಯಲ್ಲಿ ಇತ್ತು. ಕೊನೆಗೆ ಒಂದು ಆಶಾಭಾವನೆ ಮೂಡ್ತಾ ಬಂದು ಮಕ್ಕಳನ್ನು ಹೀಗೆ ಸ್ವಲ್ಪ ನಾವು ಶಾಲೆಗೆ ಕರೆದು ಅಥವಾ ಮಕ್ಕಳ ಮನೆಗೆ ಹೋಗಿ ಅವರನ್ನು ಹೀಗೆ ಮಾಡುವಂಥ ಸಮಯದಲ್ಲಿ ಮಾರ್ಚ್ ತಿಂಗಳ ಕೊನೆಗೆ, ಏಪ್ರಿಲ್ ಮಧ್ಯಭಾಗದಲ್ಲಿ ಪುನಃ ಏಪ್ರಿಲ್ ಮೊದಲ ವಾರದಲ್ಲೇ ಅದು ಲಾಕ್ಡೌನಿಗೆ ನಾವು ತಯಾರಾಗ್ತಾ ಇದ್ದೇವೆ. ಅದು ಅಲ್ಲಿ ಸಹ ಇತ್ತು ನಮಗೆ ಜೂನ್ ಜುಲೈವರೆಗೆ ಶಾಲೆ ಇದೆ ಎಂಬಂತ ಎಲ್ಲ ಭಾವನೆಗಳಿತ್ತು. ಪರೀಕ್ಷೆಯ ಒಂದು ಟೈಮ್ ಟೇಬಲ್ ಸಹ ಕೊಟ್ಟಿದ್ರು. ಆ ಪರೀಕ್ಷೆ ಟೈಮ್ ಟೇಬಲ್ ಕೊಟ್ಟದನ್ನು ಸಹ ಇದರಿಂದಾಗಿ ಮುಂದುವರಿಸುವಂತ ಒಂದು ವ್ಯವಸ್ಥೆ ಉಂಟಾಯಿತು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಹೊಸ ವ್ಯವಸ್ಥೆ ಅಂತಲೇ ಈಗಾಗಲೇ ನೀವು ಹೇಳಿದಿರಿ. ಇದು ಒಂದು ಹೊಸ ವ್ಯವಸ್ಥೆ. ಹೌದು, ಇದೊಂದು ಹೊಸ ವ್ಯವಸ್ಥೆಯೊಟ್ಟಿಗೆ ಅಧ್ಯಾಪಕರುಗಳಿಗೆ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಒಂದು ಸಂದಿಗ್ಧವಾದಂಥ ಒಂದು ಪರಿಸ್ಥಿತಿ ಅವರು. ಯಾಕಂದ್ರೆ ಅವರು ಈಗಾಗಲೇ ಅದಕ್ಕೆ ರೆಡಿ ಮಾಡಿ ಇರ್ತಾರೆ. 21ನೇ ತಾರೀಕಿಗೆ ಪರೀಕ್ಷೆ ಅಂತೇಳಿ ಮಕ್ಕಳು ರೆಡಿ ಆಗಿದ್ದಾರೆ. 10 ತಾರೀಕಿಗೆ ಹೋಗಿ ಅದನ್ನು ಪೋಸ್ಟ್ಪೋನ್ ಮಾಡಿದೆ ಅಂತ ಹೇಳುವಾಗ ಮಕ್ಕಳು ಪುನಃ ಪ್ರಾರಂಭದಿಂದಲೇ ಕಲಿಯುವಂಥ ಒಂದು ವ್ಯವಸ್ಥೆ ಬೇಕು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಬಹಳಷ್ಟು ಒಂದು ಹೊಸ ಪದ್ಧತಿಯಿಂದ ನಮ್ಮ ರಾಜ್ಯ ಸರ್ಕಾರವು ಈ 10ನೇ ತರಗತಿಯ ಪರೀಕ್ಷೆಯನ್ನು ಮಕ್ಕಳ ಮುಂದೆ ತಂದಿಟ್ಟಿದೆ. ಪೇರೆಂಟ್ಸ್ನವರು ಹೈಕೋರ್ಟಿಗೆ ರಿಟ್ ಸಲ್ಲಿಸಿದ್ರು. ಹೈಕೋರ್ಟ್ ಸಹ ಹೇಳಿತು ಏನಂದರೆ, ಸರ್ಕಾರವು ತೆಗೆದುಕೊಂಡಂಥ ಕ್ರಮ ಉತ್ತಮವಾದಂಥ ಕ್ರಮ. ಈ ಒಂದು ಮೌಲ್ಯಮಾಪನ ಇಲ್ಲದೆ ಮಕ್ಕಳನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡುವಂಥ ಒಂದು ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಸರಿಯಲ್ಲ ಅಂತ. ಅದರಲ್ಲಿ ಎಲ್ಲಿಯೋ ಒಂದು ಚಿಕ್ಕ ಎಡವಟ್ಟಿನಾಗಿ ನಮಗೆ ಕಾಣ್ತದೆ. ಏನಂತ ಹೇಳಿದರೆ, ಪರೀಕ್ಷೆ ಹೇಗಾದರೂ ನಡೀತದೆ, ಆ ಪರೀಕ್ಷೆ ನಡೆಯುವ ಮೊದಲೇ ಪರೀಕ್ಷೆ ಅಟೆಂಪ್ಟ್ ಆಗುದು, ಎಲ್ಲರೂ ಪಾಸು ಎಂಬಂತ ಒಂದು ಭಾವನೆ ಮಕ್ಕಳ ತಲೆಯಲ್ಲಿ ಬಂದ್ಬಿಟ್ಟು ಅದು ಮೊದಲೇ ಈಗ ನಿರ್ಧಾರ ಆಗಿದೆ. ಈ ಸಲ ಯಾರನ್ನು ಫೇಲ್ ಮಾಡಲಿಕ್ಕೆ ಹಾಗಿದ್ರೆ ನಾವು ಯಾಕೆ ಕಷ್ಟಪಡಬೇಕು? ಮಕ್ಕಳನ್ನು ಕೇಳುವಂತ ಸಮಯದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ಅದು ಯಾಕೆ ಸರ್, ಎಲ್ಲರೂ ಪಾಸ್ ಅಲ್ವಾ, ನಾವು ಯಾಕೆ ಅದನ್ನು ಹೆಚ್ಚು ಅದಕ್ಕೆ ಶ್ರಮ ವಹಿಸಬೇಕು, ನೀವು ಯಾಕೆ ಅದಕ್ಕೆ ಇದು ಮಾಡಬೇಕು ಎಂಬಂತ ಕೇಳುವವರೆಗಿನ ಪರಿಸ್ಥಿತಿ ಬಂದಿದೆ. ಆದರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ರಕ್ಷಕರುಗಳಿಗೆ ನಾವು ಅಧ್ಯಾಪಕರ ನೆಲೆಯಲ್ಲಿ ಹೇಳುವುದು ಏನಂತ ಹೇಳಿದರೆ, ಪಾಸ್ ಅಂತ ಸರ್ಕಾರ ಹೇಳಿದೆ, ಅದು ಮಕ್ಕಳ ಮಾನಸಿಕವಾದಂಥ ಒಂದು ವ್ಯವಸ್ಥೆಯೊಟ್ಟಿಗೆ ನೀವು ಪಾಸ್ ಆಗ್ತೀರಿ ಎಂಬಂಥ ಒಂದು ಸೂಚನೆಯನ್ನು ನೀಡಿರ್ಬೋದು. ಆದರೆ ವಿದ್ಯಾರ್ಥಿಗಳೇ, ಅವರನ್ನು ರೆಡಿ ಮಾಡುವಂಥ, ಮನೆಯಲ್ಲಿ ರೆಡಿ ಮಾಡುವಂಥ ಪೋಷಕರೇ, ನಮ್ಮ ಮಕ್ಕಳು ಎ ಮತ್ತು ಎ ಪ್ಲಸ್ ಗ್ರೇಡ್ ಕೊಡ್ತಾರೆ. ಆ ಗ್ರೇಡ್ನಲ್ಲಿ ಪಾಸ್ ಆದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದರೆ, ನಮಗೇನಾದರೂ ಮುಂದಿನ ನಮ್ಮ ಶಿಕ್ಷಣದ ಮಟ್ಟದಲ್ಲಿ ಸ್ವಲ್ಪ ಪ್ರಯೋಜನಕಾರಿ ಆಗ್ಬೋದು. BCಯಲ್ಲೆಲ್ಲ ನಾವು ಪಾಸಾಗಿ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ಈಗ ನಾವು 1ರಿಂದ 8ನೇ ಕ್ಲಾಸ್ವರೆಗೆ ಪಾಸ್ ಮಾಡ್ತೇವೆ. ಈಗ ಕಳೆದ ವರ್ಷದಲ್ಲಿ 9ನೇ ಕ್ಲಾಸ್ಗೂ ಪಾಸ್ ಆಗಿದೆ. ಆ ರೀತಿಯಾದಂಥ ಪಾಸ್ ಆದಂಥ ವ್ಯವಸ್ಥೆ ಅಂತೇಳಿ ಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಿದರೆ, ಕೆಲವು ಕಡೆಗಳಲ್ಲೆಲ್ಲ ಅಡ್ಮಿಷನ್ಗಳು ಪ್ರಾರಂಭವಾದಂಥ ಸಮಯದಲ್ಲೂ ಕೆಲವೊಮ್ಮೆ ಕಂಡೀಷನ್ಗಳು ಇದೆ. ಎ ಅಥವಾ A+ ಬಂದಾಗ ಮಾತ್ರ ಸೀಟು ಕೊಡ್ತೇವೆ ಮುಂದಿನ ಹಂತಕ್ಕೆ. ಅದರಿಂದ ವಿದ್ಯಾರ್ಥಿಗಳು ನಾವು ಪಾಸ್ ಆಗುತ್ತೇವೆ ಎಂಬಂಥ ಭಾವನೆ ನಮ್ಮಲ್ಲಿ ಬೇಡ. ನಾವು ಪಾಸ್ ಆಗುದಿದ್ರೂ A ಅಥವಾ A+ನಲ್ಲಿ ಪಾಸ್ ಆಗಬೇಕು ಎಂಬಂಥ ಒಂದು ಛಲ ಅದು ನಮ್ಮಲ್ಲಿ ಇಟ್ಟುಕೊಂಡಾಗ ಖಂಡಿತವಾಗಿಯೂ ಸರ್ಕಾರ ಮಾಡಿದಂಥ ಈ ಒಂದು ವ್ಯವಸ್ಥೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡಂತ ಆಗುತ್ತದೆ ಅಂತೇಳಿ ನಾವೆಲ್ಲರೂ ತಿಳಿದಿದ್ದೇವೆ. ಈಗಾಗಲೇ ನಮ್ಮ ಇಲಾಖೆಯವರು ಹಂತವಾಗಿ ಪ್ರತಿ ದಿವಸದಲ್ಲಿ ಪ್ರತಿ ವಾರದಲ್ಲಿ 1-2 ಮೀಟಿಂಗ್ಗಳನ್ನಾದರೂ ನಡೆಸಿಕೊಂಡು ಈ ಬಗ್ಗೆ ಅಧ್ಯಾಪಕರುಗಳಿಗೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ಹೊಸಕುರಲ ಬಳಗ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅದನ್ನು ವಿದ್ಯಾರ್ಥಿ ರಕ್ಷಕರಿಗೆ ತಿಳಿಸುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದೆ. ಇಲ್ಲದಿದ್ದರೆ ಅಧ್ಯಾಪಕರುಗಳಿಗೆ ಹೇಳಿ ಅಧ್ಯಾಪಕರುಗಳನ್ನ ನಾವು ಮುಗಿಸಿಕೊಂಡು ಮಕ್ಕಳಿಗೆ ಹೇಳುವಂಥದ್ದು. ಇವತ್ತು ವಿದ್ಯಾರ್ಥಿ ರಕ್ಷಕರಿಗೆ ತಿಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೆ. ನಾನು ಹೊಸಕುರಲ ಬಳಗವನ್ನ ಅಧ್ಯಾಪಕರ ಪರವಾಗಿ ಅಭಿನಂದಿಸ್ತೇನೆ. ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಇದು ಸ್ವಲ್ಪ ಬೇಗನೆ ಆಗಬೇಕಿತ್ತು, ಆದರೆ ಸ್ವಲ್ಪ ತಡವಾಗಿ ಆದರೂ ಇನ್ನು 4-5 ದಿವಸಗಳಿದೆ.
ನಮ್ಮ ಚಾಲೆಂಜ್ ಏನಿದೆ ಅಂತ ಹೇಳಿದ್ರೆ ನಾನು A+ ತೆಗಿಬೇಕು, A ತೆಗಿಬೇಕು ಎಂಬುದನ್ನ ನೀವು ಮಾಡಿಕೊಳ್ಬೇಕು. ಇದು ಖಂಡಿತವಾಗಿ ಒಂದು ಹೊಸತಾದಂತ ಒಂದು ವ್ಯವಸ್ಥೆ. ಪರೀಕ್ಷೆ ಯಾವ ರೀತಿ ಇರ್ತದೆ ಇಲ್ಲಿವರೆಗೆ ನಾವು ಹೇಳ್ತಾ ಇದ್ವು. ಫಸ್ಟಿಗೆ ನಮಗೆ ಬಹು ಆಯ್ಕೆಗಳ ಪ್ರಶ್ನೆ ಇತ್ತು, ಅದೇ ರೀತಿಯಲ್ಲಿ ಹೊಂದಿಸಿ ಬರೆಯುವಂಥದ್ದಿತ್ತು, ಬಿಟ್ಟ ಶಬ್ದಗಳನ್ನು ಬರೆಯುವಂಥದ್ದಿತ್ತು, 1 ಮಾರ್ಕಿನದ್ದು ಬರೆಯಲಿಕ್ಕಿತ್ತು, 2 ಮಾರ್ಕಿದ್ದು ಬರೆಯಲಿಕ್ಕಿತ್ತು, 4 ಮಾರ್ಕಿದ್ದು ಬರೆಯಲಿಕ್ಕಿತ್ತು. ದೀರ್ಘ ಉತ್ತರದ ಪ್ರಶ್ನೆಗಳು ಎಲ್ಲ ನಮಗೆ ಮೊದಲನೇ ಪರೀಕ್ಷೆಯಲ್ಲಿ ನಾವು ನೋಡಿದ್ದೇವೆ. ಅದರೆಲ್ಲ ಪ್ಯಾಟರ್ನ್ಗಳನ್ನು ನಮಗೆ ಹಂಚಿಕೊಟ್ಟಿದ್ದೇವೆ. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಅದೆಲ್ಲವನ್ನು ಬಿಟ್ಟು ಒನ್ ವರ್ಡ್ ಆನ್ಸರ್ ಇಂದ ಪ್ರಶ್ನೆಗಳನ್ನು ಕೇಳುವಂತ ಒಂದು ಹೊಸ ಪದ್ಧತಿ ನಮಗೆ ವ್ಯವಸ್ಥೆ ವಿದ್ಯಾ ಇಲಾಖೆಯು ಮಾಡಿರ್ತದೆ. ಅದಕ್ಕೆ ನಾವು ಸಜ್ಜಾಗಬೇಕು. ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಾನ್ಯ ವಿದ್ಯಾಂಗ ಉಪನಿರ್ದೇಶಕರ ವತಿಯಿಂದ ನಮ್ಮ ಜಿಲ್ಲೆಗೆ ಬೇಕಾಗುವಂತ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಮಾದರಿಯನ್ನ ರಚನೆ ಮಾಡಿ ನಿಮಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ನಾನು ಈ ಹೊಸ ಒಂದು ಪದ್ಧತಿಯಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕ ಬಾಂಧವರೇ, ಅವರು ಹೇಳಿದ ಹಾಗೆ ಇದೊಂದು ಹೊಸ ರೀತಿಯಂತಹ ವಾತಾವರಣದಲ್ಲಿ ಈ ಪರೀಕ್ಷೆಗೆ ಸಜ್ಜಾಗುತ್ತಾ ಇದ್ದಾರೆ. ಇದುವರೆಗೆ ಹೇಗೆ ಅಂತ ಹೇಳಿದರೆ SSLC ಪರೀಕ್ಷೆ ಹೇಳುವಾಗ ಅಲ್ಲಿ ಒಂದು ಪ್ರಿಪರೇಟರಿ ಅಂತ ಇತ್ತು, ತಯಾರಿ ಪರೀಕ್ಷೆ. ಆ ತಯಾರಿ ಪರೀಕ್ಷೆಯಲ್ಲಿ ಮಕ್ಕಳ ಮಾನದಂಡವನ್ನು ನೋಡಿಕೊಂಡು ಯಾರಿಗೆ ಹೆಚ್ಚು ಉತ್ತೇಜನ ಕೊಡಬೇಕು, ಯಾರನ್ನು ಹೆಚ್ಚು ಶ್ರಮ ವಹಿಸಬೇಕು, ಯಾರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟರೆ ಇನ್ನಷ್ಟು ಹೆಚ್ಚು ಅಂಕ ತೆಗಿಬಡು, ಇದೆಲ್ಲವೂ ಆ ಪರೀಕ್ಷೆಯ ವ್ಯವಸ್ಥೆಯಲ್ಲಿ ಇತ್ತು. ಈ ಸಲ ಪ್ರಿಪರೇಟರಿ ಇಲ್ಲ, ಪ್ರಿಪರೇಟರಿ ಮಾಡದಂತಹ ಸ್ಥಿತಿ. ಆದರೂ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ, ಪರೀಕ್ಷೆ ಮಕ್ಕಳಿಗೆ ಆಗಬೇಕು. ಇದು ಮಕ್ಕಳ ದೃಷ್ಟಿಯಿಂದ ನಿಜವಾಗಿ ಒಳ್ಳೆಯ ಒಂದು ವ್ಯವಸ್ಥೆ. ಆದರೆ ಮಕ್ಕಳ ಮನಸ್ಸಿನಲ್ಲಿ ಸುಲಭವಾಗಿ ಕೂತುಕೊಂಡಿದೆ, ಹೆಚ್ಚು ಓದಬೇಕಾಗಿಲ್ಲ, ಎಂಚಲ ಮಾತೆಲ್ಲ ಪಾಸ್, ಪರೀಕ್ಷೆಯಲ್ಲಿ ಫೇಲ್ ಆಗುವ ವ್ಯವಸ್ಥೆ ಇಲ್ಲ ಈ ಸಲ ಎನ್ನುವುದು ಮಕ್ಕಳ ಮನಸ್ಸಿನಲ್ಲಿ ಕೂತಿದೆ. ಆದರೂ ಪೋಷಕರು ಎಚ್ಚರಿಕೆ ವಹಿಸಬೇಕು. ಏನು ಅಂತ ಹೇಳಿದರೆ ಇದು ಪರೀಕ್ಷೆ ಸುಮ್ಮನೆ ನಾಟಕಕ್ಕೆ ಮಾಡುವುದಲ್ಲ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಇದು ಈಗ ನೀವು ಹೇಳಿದ ಹಾಗೆ ಒಂದು ಶಬ್ದದ ಉತ್ತರ ಅಲ್ಲಿ ಟಿಕ್ ಮಾಡಲಿಕ್ಕೆ ಮಾತ್ರ ಇರುವುದು. ಈ ರೀತಿಯ ಪರೀಕ್ಷೆ SSLCಯಲ್ಲಿ ಅಥವಾ ನಮ್ಮ ಪದವಿ ಪರೀಕ್ಷೆಯವರೆಗೆ ಇದು ಹೊಸ ಮಾದರಿ ಅಂತ ನಾನು ಭಾವಿಸ್ತೇನೆ. ಇದುವರೆಗೆ ಇಂತಹ ಪ್ರಯೋಗ ಆಗಲಿಲ್ಲ. ಮಾಸ್ಟರ್ ಹೇಳಿದ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳು, ಬಹು ಮಾರ್ಕಿನ ಪ್ರಶ್ನೆಗಳು ಎಲ್ಲವೂ ಇತ್ತು. 1 ವರ್ಡ್ ಉತ್ತರವನ್ನು ತುಂಬಿಸಿ ಬರೆಯಿರಿ, ಬಿಟ್ಟ ಶಬ್ದಗಳನ್ನು ತುಂಬಿಸಿ, 1 ಶಬ್ದದಲ್ಲಿ 1 ಸಾಲಿನಲ್ಲಿ ಉತ್ತರಿಸಿ, 4 ಸಾಲಿನಲ್ಲಿ ಉತ್ತರಿಸಿ, ಹೀಗೆ ಬೇರೆ ಬೇರೆ ಅಂಕಗಳ ಪರೀಕ್ಷೆ. ಆದರೆ ಈ ಸಲ ಈ ಹೊಸ ವ್ಯವಸ್ಥೆಗೆ ಮಕ್ಕಳು ಹೇಗೆ ತಯಾರಾಗ್ತಾರೆ ಇದು ಮುಖ್ಯ. ಯಾಕೆಂತ ಹೇಳಿದರೆ ಅಧ್ಯಾಪಕರಿಗೆ ಇದು ಸವಾಲು. ಅವರನ್ನು ನೇರ ಸಂಪರ್ಕ ಮಾಡಲಿಕ್ಕೆ ಅವಧಿ ಇಲ್ಲ. ಈಗೇನೋ 1 ವಾರದಲ್ಲಿ ಮಕ್ಕಳಿಗೆ ಹೇಳಿಕೊಡುವಷ್ಟು ಅವಕಾಶ ಸಿಕ್ಕಿದೆ ಹೊರಟ್ರೆ ಬಿಟ್ಟರೆ ಬೇರೆ ಅವಕಾಶಗಳಿಲ್ಲ. ಮಕ್ಕಳಿಗೆ ಆಯ್ಕೆಯನ್ನು ಹೇಗೆ ಮಾಡಬೇಕು, ಹೇಗೆ ಇದಕ್ಕೆ ತಯಾರಾಗಬೇಕು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಮಾಸ್ಟರ್ ನೀವು ಮಕ್ಕಳನ್ನು ಹೇಗೆ ಉತ್ತೇಜನ ಮಾಡ್ತೀರಿ? ಮಕ್ಕಳಿಗೆ ಈಗಾಗಲೇ ನಾವು ನಮ್ಮ ಇಲಾಖೆ ಸೂಚನೆಯಂತೆ ಹತ್ತಿರ ಇರುವಂಥ ಕೆಲವು ಮಕ್ಕಳನ್ನು ಕರೆದುಕೊಂಡು ನಾವು ಅವರಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ತರಗತಿಯಲ್ಲಿ ಒಂದು ಬೆಂಚಿನಲ್ಲಿ ಒಬ್ಬರನ್ನು ಕೂತ್ಕೊಳಿಸಿ ದೂರ ಕೂತ್ಕೊಳಿಸಿ ಅವರಿಗೆ ಈ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಪರೀಕ್ಷೆ ಹೇಗೆ ನಡೆಯುತ್ತದೆ ಅಂತೇಳಿ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಬೇಕು ಅಂತ ಹೇಳುವಂಥ ಸೂಚನೆಗಳು ನಮಗಿದೆ. ಅದರಲ್ಲಿ ನಾನು ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿದರೆ, ಮಕ್ಕಳೇ 2 ದಿವಸ ಪರೀಕ್ಷೆ ನಡೆಯುತ್ತದೆ. 19ನೇ ತಾರೀಕಿಗೆ ಮತ್ತು 22ನೇ ತಾರೀಕಿಗೆ 2 ದಿವಸ ಪರೀಕ್ಷೆ ನಡೆಯುತ್ತದೆ. ಮೊದಲೆಲ್ಲ 6 ದಿವಸಗಳು ಪರೀಕ್ಷೆ ನಡೀತಾ ಇತ್ತು. 6 ವಿಷಯಗಳ ಬಗ್ಗೆ ಅದು 1 ವಾರವೂ ನಡೀತಾ ಇತ್ತು, 15 ದಿವಸವೂ ಪರೀಕ್ಷೆ ನಡೀತಾ ಇತ್ತು. ಈ ಸಲ ಹಾಗೆ ಇಲ್ಲ, ಖಾಲಿ 2 ದಿವಸಗಳಲ್ಲಿ ಮಾತ್ರ ಪರೀಕ್ಷೆ ನಡೀತಿದೆ. ಪರೀಕ್ಷೆ ನಡೆಯುವಾಗ ಗಣಿತ, ವಿಜ್ಞಾನ, ಸಮಾಜ ಇದು 3 ಒಂದು ಪೇಪರ್ನಲ್ಲಿ ಬರುತ್ತದೆ. 3 ಒಂದು ಪೇಪರ್ನಲ್ಲಿ ಬರುತ್ತದೆ. ಬರುವಂಥ ಸಮಯದಲ್ಲಿ ಅದರಲ್ಲಿ ಪ್ರಶ್ನೋತ್ತರಗಳು 1ರಿಂದ 40ರವರೆಗೆ ಗಣಿತದ್ದು ಇರುತ್ತದೆ. 1ರಿಂದ 40ರವರೆಗೆ ಗಣಿತ ಇರ್ತದೆ. 41ರಿಂದ 80ರವರೆಗೆ ವಿಜ್ಞಾನ ಪಾಠದ್ದು ಇರ್ತದೆ. 81ರಿಂದ 120ರವರೆಗೆ ಸಮಾಜಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ಪಾಠದ್ದು ಪ್ರಶ್ನೆಗಳು ಇರ್ತದೆ. ಒಂದು ಕ್ವಶನ್ ಪೇಪರಿನಲ್ಲಿ 3 ಗಂಟೆಯ ಕ್ವಶನ್ ಪೇಪರ್ ಒಂದರಲ್ಲಿ 120 ಕ್ವಶನ್ಗಳು ಇರ್ತದೆ. ಅದರಲ್ಲಿ 40 ಮಾರ್ಕು ಗಣಿತದ್ದು, 40 ವಿಜ್ಞಾನದ್ದು, 40 ಸಮಾಜದ್ದು ಅಂತೇಳಿ ಇರ್ತದೆ. ನೀವು ಅದನ್ನು ಸರಿ ಅರ್ಥ ಮಾಡಿಕೊಳ್ಬೇಕು. ಅದು ಒಂದೇ ಗಣಿತದಲ್ಲ ಅಂತ. ಇದಕ್ಕೆ ನೀವು ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಕೊಡುವಂಥ ಸಮಯದಲ್ಲಿ 3 OMR ಶೀಟ್ಗಳನ್ನು ಕೊಟ್ಟಿರ್ತಾರೆ. 3 OMR ಶೀಟ್ಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ನಿಮಗೆ ಗುರುತ ಹಚ್ಚಲಿಕ್ಕೆ ಬೇಕಾಗಿ, ಗುರುತಕ್ಕೆ ಬೇಕಾಗಿ 3 OMR ಶೀಟ್ಗಳು ಬೇರೆ ಬೇರೆ ಬಣ್ಣದ ಇರ್ತದೆ. ಒಂದೇ ಬಣ್ಣದ OMR ಶೀಟ್ ಅಲ್ಲ, ಬಿಳಿ ಬಣ್ಣದ ಮಾತ್ರ ಅಲ್ಲ. ಪ್ರಥಮ ಭಾಷೆ ಕನ್ನಡ ಇರ್ಬೋದು,
ಪ್ರಥಮ ಭಾಷೆ ಇಂಗ್ಲಿಷ್ ಇರ್ಬೋದು, ಇಂಗ್ಲಿಷ್ ಮೀಡಿಯಂಗಳಲ್ಲಿ ಪ್ರಥಮ ಭಾಷೆ ಇಂಗ್ಲಿಷ್ ಇರ್ತದೆ, ಕೆಲವು ಕಡೆಗಳಲ್ಲಿ ಉರ್ದು ಇರ್ತದೆ ಅಥವಾ ಸಂಸ್ಕೃತ ಇರ್ಬೋದು. ಯಾವುದೇ ಇದ್ದರೂ ಪ್ರಥಮ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಅಂತ ಏನು ಬರ್ತದೆ ಅದಕ್ಕೆ ಮತ್ತು ಗಣಿತ ಭಾಷೆ ಗಣಿತ ಭಾಷೆ ಅಲ್ಲ, ಗಣಿತ ವಿಷಯಕ್ಕೆ, ಗಣಿತ ವಿಷಯಕ್ಕೆ ಮತ್ತು ಪ್ರಥಮ ಭಾಷೆಗೆ ಪಿಂಕ್ ಕಲರಿನ OMR ಶೀಟ್ ಅನ್ನು ಕೊಡ್ತಾರೆ ನಿಮಗೆ. ಪಿಂಕ್ ಕಲರಿನ OMR ಶೀಟು ಅದು ಪ್ರಥಮ ಭಾಷೆ ಕನ್ನಡ, ಇಂಗ್ಲಿಷು, ಉರ್ದು ಅಥವಾ ಏನೆಲ್ಲ ಇದೆ, ತಮಿಳು ರಾಜ್ಯದಲ್ಲಿ ನಾವು ನೋಡಿದಾಗ ತಮಿಳಲ್ಲಿ ಇರ್ತದೆ, ನಮ್ಮ ಜಿಲ್ಲೆಯಲ್ಲಿ ಅದು ಎಲ್ಲದಿದ್ರು ಇದಕ್ಕೆ ಇರ್ತದೆ ಪಿಂಕ್ ಅಲ್ಲಿ. ಅದೇ ರೀತಿಯಲ್ಲಿ ಫಸ್ಟ್ ದಿವಸ ನಡೆಯುವಂತ 19ನೇ ತಾರೀಕಿಗೆ ನಡೆಯುವಂತ ಗಣಿತಕ್ಕೆ ಯಾವುದು ಇರ್ತದೆ ಪಿಂಕ್ ಕಲರಿನ OMR ಶೀಟ್ ಅನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ದ್ವಿತೀಯ ಭಾಷೆ ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮದವರಿಗೆ ಇಂಗ್ಲಿಷ್ ಇರ್ತದೆ, ಇಂಗ್ಲಿಷ್ ಮಾಧ್ಯಮದವರಿಗೆ ಕನ್ನಡ ಇರ್ತದೆ, ಹಾಗೆ ಉರ್ದುವಿನವರಿಗೆ ಕನ್ನಡ ಇರ್ತದೆ, ಸಂಸ್ಕೃತದವರಿಗೆ ಕನ್ನಡ ಇರ್ಬೋದು. ಸೆಕೆಂಡ್ ಲ್ಯಾಂಗ್ವೇಜ್ ಅಂತೇಳಿ ಏನು ಹೇಳ್ತಾರೆ, ಆ ಸೆಕೆಂಡ್ ಲ್ಯಾಂಗ್ವೇಜಿಗೆ ಮತ್ತು ವಿಜ್ಞಾನ ಪರೀಕ್ಷೆಗೆ, ಸೈನ್ಸಿಗೆ ಆರೆಂಜ್ ಕಲರಿನ OMR ಶೀಟ್ ಅನ್ನು ಕೊಡ್ತಾರೆ. ಆರೆಂಜ್ ಕಲರಿಗೆ ನೆನಪಿಟ್ಕೊಳ್ಬೇಕು. ನೀವು ಎಲ್ಲಿಯಾದರೂ ನಮ್ಮ ಟಿವಿಯ ಇದನ್ನು ನೋಡ್ತಾ ಇರುವವರು ಇದ್ರೆ ಬರೆದುಕೊಳ್ಳಿ. ನಿಮಗೆ ನಿಮ್ಮ ಟೀಚರ್ಸ್ನವರು ಹೇಳ್ತಾರೆ, ಅದನ್ನು ಪ್ರಾಕ್ಟಿಕಲ್ ಮಾಡುವಂಥ ವ್ಯವಸ್ಥೆ ನೀಡಿ. ಜನರಲ್ ಆಗಿ ಈಗ ಪೇರೆಂಟ್ಸ್ನವರು ಸಹ ಅದನ್ನು ನೋಡುವಂಥ ಸಮಯದಲ್ಲಿ ಹೇಳ್ತಾ ಇದ್ದೇವೆ. ದ್ವಿತೀಯ ಭಾಷೆದು ವಿಷಯಕ್ಕೆ ಮತ್ತು ವಿಜ್ಞಾನಕ್ಕೆ ಆರೆಂಜ್ ಕಲರ್ ಇರ್ತದೆ. ನಂತರ ತೃತೀಯ ಭಾಷೆ ಕನ್ನಡ ಮೀಡಿಯಂನವರಿಗೆ ಹಿಂದಿ ಇದೆ, ಅದೇ ರೀತಿಯಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಹಿಂದಿ ಇದೆ. ತೃತೀಯ ಭಾಷೆ ನಮ್ಮ ರಾಷ್ಟ್ರ ಭಾಷೆ ಏನಿದೆ ಅದರಲ್ಲಿ ನಾವು ತೃತೀಯ ಭಾಷೆಯಾಗಿ ತೆಗೆದುಕೊಳ್ತೇವೆ ಹಿಂದಿ. ಮತ್ತು ಸಮಾಜ ವಿಜ್ಞಾನಕ್ಕೆ ತೃತೀಯ ಭಾಷೆ ಮೊದಲನೇ ದಿವಸ ನಡೀತದೆ, ಭಾಷಾ ಪಾಠಗಳೆಲ್ಲ ಮೊದಲನೇ ದಿವಸ ನಡೆಯುತ್ತೆ 19ನೇ ತಾರೀಕು, ಭಾಷಾ ವಿಷಯಗಳೆಲ್ಲ 22ಕ್ಕೆ ನಡೀತದೆ. ಕೋರ್ ಸಬ್ಜೆಕ್ಟ್ಗಳು ಮೊದಲು ನಡೀತದೆ. ಅದಕ್ಕೆ ಗ್ರೀನ್ ಕಲರ್ ಇರ್ತದೆ. 3 ಬಣ್ಣದ OMR ಶೀಟ್ಗಳನ್ನು ನಿಮಗೆ ಮಾಡಲ್ಪಡುತ್ತದೆ. ಆ 3 ವಿಧದ OMR ಶೀಟ್ಗಳು ಇವತ್ತು ದೊಡ್ಡದಾದಂತಹ ಒಂದು ಸಮಸ್ಯೆ. ನಮಗೆ ನಮ್ಮ ವಿದ್ಯಾಧರ್ಶಕರು ಹೇಳಿದಾಗೆ ಅದನ್ನು ನಿಮಗೆ ಮಾಹಿತಿ ಕೊಡುವುದು ಈಗ ಕಲೀಲಿಕ್ಕೆ ಮಾಹಿತಿ ಕೊಡುವುದಲ್ಲ, ನೀವು ಪಾಠ ಮಾಡಲಿಕ್ಕೆ ನಾವು ಮಾಹಿತಿ ಕೊಡುವುದಲ್ಲ, ಹೇಗೆ ಕಲಿಬೇಕು ಅಂತ ಕೊಡುವುದಲ್ಲ, ಹೇಗೆ ಪರೀಕ್ಷೆಯನ್ನು ಅಟೆಂಪ್ಟ್ ಮಾಡಬೇಕು ಎಂಬುದರ ಬಗ್ಗೆ ನಾವು ಹೇಳೋದು. ಅದು 3 ನಿಮಗೆ ಸಮಸ್ಯೆ ಆಗಿರ್ತದೆ. ಮೊದಲಾದ್ರೆ ಒಂದೇ ಪರೀಕ್ಷೆಯಲ್ಲಿ ಇತ್ತು ನೋಡಿ. ಈ ಸಲದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಸಲದ ವಿದ್ಯಾರ್ಥಿಗಳು ಪುಣ್ಯವಂತರು. ಇಲ್ಲದಿದ್ದರೆ ಏನಾಗ್ತಾ ಇತ್ತು 32 ಪೇಜಿಯದ್ದು 42 ಪೇಜ್ ಬುಕ್ಲೆಟ್ ಕೊಡ್ತಾ ಇದ್ರು. ಆ ಬುಕ್ಲೆಟ್ ಅನ್ನು ಫುಲ್ ನೀವು ಬರಿಬೇಕು, 3 ಗಂಟೆಯಲ್ಲಿ ಒಂದಷ್ಟು ಬರೆದುಕೊಳ್ಬೇಕು. ನೀವು ಲಾಸ್ಟಿಗೆ ಪ್ರಬಂಧ ಬರೆಯಲಿಕ್ಕೆ ಅಥವಾ ಎಷ್ಟು ಬಹು ಆಯ್ಕೆಗಳ ಪ್ರಶ್ನೆ ಇದೆ ಅದೆಲ್ಲ ಎಷ್ಟು ಜಾಸ್ತಿ ಬರೆದಿದೆ ಅಷ್ಟು ಮಾರ್ಕ್ಸ್ ಸಿಗ್ತಾ ಇತ್ತು. ಈ ಸಲ ಅದಿಲ್ಲ. ಈ ಸಲ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಜ್ಞಾನವನ್ನು ಉಪಯೋಗಿಸಬೇಕು, ಆಲೋಚನೆ ಮಾಡುವಂತ ಒಂದು ಶಕ್ತಿ ನಿಮ್ಮಲ್ಲಿ ಇರಬೇಕು. ಅದು ಇದ್ದಾಗ ಖಂಡಿತವಾಗಿಯೂ ನೀವೆಲ್ಲರೂ A+ ಅನ್ನು ಬರೆಯಲಿಕ್ಕೆ ಪ್ರಯತ್ನಿಸ್ತೀರಿ. A+ ನಲ್ಲಿ ನೀವು ಎಂತ ಮಾಡ್ತೀರಿ, ಪಾಸ್ ಆಗ್ತೇವೆ ಎಂಬಂತ ಛಲವನ್ನ ನೀವು ಇಟ್ಟುಕೊಳ್ತೀರಿ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ನಂತರ ಪರೀಕ್ಷೆಯ ಪೇಪರ್, ಕ್ವಶನ್ ಪೇಪರ್ ಮತ್ತು OMR ಶೀಟ್ಗಳನ್ನು ಒಟ್ಟಿಗೆ ನಿಮಗೆ ಪರೀಕ್ಷೆಗೆ ಮಾಡಲ್ಪಡುತ್ತದೆ. ಅದರ ಒಟ್ಟಿಗೆ ಪರೀಕ್ಷೆ ಹಾಲಿಗೆ ನಾವು ಮೊದಲು ಹೋಗುವಂಥ ಸಮಯದಲ್ಲಿ ಅಲ್ಲಿ 9 ಗಂಟೆಯಿಂದ 9:30 ಒಳಗೆ ನಾವೆಲ್ಲರೂ ಪರೀಕ್ಷಾ ಹಾಲ್ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ನಮಗೆ ಟೆಸ್ಟ್ ಇದೆ, ನಂತರ ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ನಮಗೆ ಅಲ್ಲಿ ಉಚಿತವಾಗಿ ಮಾಸ್ಕ್ ಬಾರ್ಡ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಿಂದ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಂತರ ಅಲ್ಲಿ ಏನಾದರೂ ನಮಗೆ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿ ಆದರೆ ನಮಗೆ ಅಥವಾ ಇದರಲ್ಲಿ ಇವರ ಟೆಸ್ಟಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಆರೋಗ್ಯಯುತವಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೂ ಇವತ್ತು ವಿದ್ಯಾ ಇಲಾಖೆ ಏನಂದರೆ ಸರ್ವಸನ್ನದ್ಧವಾಗಿ ನಿಂತಿದೆ. ನಂತರ ಈ ಮೊದಲೆಲ್ಲ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಒಂದು ಕ್ಲಾಸ್ ರೂಮ್ನಲ್ಲಿ ನಾವು ಇವತ್ತು 40-60 ಮಂದಿ ಕೂತ್ಕೊಳ್ಳುವಂಥ ಒಂದು ಕ್ಲಾಸ್ ರೂಮ್ಗಳಲ್ಲಿ ಮೊದಲು ಪರೀಕ್ಷೆ ನಡೆಯುವಾಗ 24 ಮಂದಿ ಎಂದೆಲ್ಲ ಪರೀಕ್ಷೆಗೆ ಕೂತ್ಕೊಳ್ಳಿಸಿ ಪರೀಕ್ಷೆ ನಡೀತಾ ಇತ್ತು. ಒಂದು ಬೆಂಚಲ್ಲಿ ಕನಿಷ್ಠ ಒಬ್ಬರಿಗೆ. ಈ ಸಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಬೆಂಚಿನಲ್ಲಿ ಕನಿಷ್ಠ ಒಬ್ಬರು ಕೂತ್ಕೊಂಡು ಒಂದು ಕ್ಲಾಸ್ ರೂಮ್ನಲ್ಲಿ ಗರಿಷ್ಠ 12 ಮಂದಿ ಕೂತ್ಕೊಂಡು ಪರೀಕ್ಷೆ ನಡೀತದೆ. ಯಾಕಂತ ಹೇಳಿದ್ರೆ ಕೋವಿಡ್ಗಾಗಿ ನಮ್ಮ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತ ದೃಷ್ಟಿಯಿಂದ ಮಾಡ್ತಾರೆ. SOP ಯಲ್ಲಿ ಏನು ಹೇಳಿದೆ, ಕೋವಿಡ್ ನಿಯಮಗಳು ಏನಿದೆ ಅದನ್ನು ಸಂಪೂರ್ಣವಾಗಿ ಪಾಲಿಸಿಕೊಂಡು ಈ ಸಲದಲ್ಲಿ ಪರೀಕ್ಷೆ ನಡೆಯುತ್ತದೆ. ಅದು ಬಹಳಷ್ಟು ಸುಲಭವಾದಂಥ ಪರೀಕ್ಷೆ. ಈ ಸಲ ಗೊಂದಲವಿದ್ದರೂ ನಡೆಯುತ್ತದೆ. ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಕಳೆದ ವರ್ಷವೂ ಬಹಳಷ್ಟು ಯಶಸ್ವಿಯಾಗಿ SSLC ಪರೀಕ್ಷೆಯನ್ನು ನಡೆಸಿದಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದು ಆ ಒಂದು ಚರಿತ್ರೆ ನಮ್ಮ ದಕ್ಷಿಣ ವಲಯದ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾ ಇಲಾಖೆಯಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ,
SSLC ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಮಾತು. ನಿಮ್ಮ ಪರೀಕ್ಷೆಗೆ ಸಜ್ಜಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಹೊಸ ಬೆಳಕು ಎನ್ನುವಂತಹ ಈ ಕಾರ್ಯಕ್ರಮದಲ್ಲಿ SSLC ವಿದ್ಯಾರ್ಥಿಗಳಿಗೆ ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕು, ಯಾವ ರೀತಿಯ ವ್ಯವಸ್ಥೆ, ಇದರ ಬಗ್ಗೆ ನಮಗೆ ಮಾತನಾಡ್ತಾ ಇದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಶ್ರೀಯುತ KMK ಮಂಜನಾಡಿ ಅವರು. ಇದೀಗ ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ.
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ SSLCಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ. ಯಾಕೆ ಈ ಮಾರ್ಗದರ್ಶನ ಅಗತ್ಯ ಅಂತ ಹೇಳಿದರೆ, ಈ ಸಲ ಪರೀಕ್ಷೆಯೇ ವಿಭಿನ್ನ ರೀತಿಯಲ್ಲಿ ಆಗುವುದೇ ಬೇರೆ ರೀತಿಯ ವಾತಾವರಣದಲ್ಲಿ ಆಗಬೇಕಾ ಬೇಡ ಅನ್ನೋಂತಹ ನಿರ್ಧಾರದಲ್ಲಿ ಸರ್ಕಾರ ಒಂದು ಗಟ್ಟಿ ನಿರ್ಧಾರ ತಗೊಂಡಿದೆ. ಇದು ಈ SSLCಯ ಪರೀಕ್ಷೆ ಆಗುತ್ತಾ ಇದೆ ಅನ್ನುವಂತಹದ್ದು. ಆದರೆ ಈ ಆಗುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ತಯಾರು ಮಾಡುವುದು, ಮಕ್ಕಳಿಗೆ ಹೊಸ ಪದ್ಧತಿಯ ಬಗ್ಗೆ ಹೇಳಿಕೊಡುವುದು, ಅಷ್ಟು ತಾಳ್ಮೆ ಅಂದರೆ ಅಷ್ಟು ಸಮಯ ಇಲ್ಲ ಅಧ್ಯಾಪಕರಿಗೆ. ಹಾಗಾಗಿ ಈಗ OMR ಪದ್ಧತಿಯ ಬಗ್ಗೆ, ಅದರ ಬೇರೆ ಬೇರೆ ರೀತಿಯ ಬಣ್ಣಗಳ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರು ಶ್ರೀಯುತ KMK ಮಂಜನಾಡಿಯವರು ಹೇಳ್ತಾ ಇದ್ದರು. ಈ ಮಧ್ಯದಲ್ಲಿ ಒಂದು ವೀಕ್ಷಕ ಬಂಧುಗಳಿಗೆ ಒಂದು ಮಾತು, ನಿಮ್ಮ ಯಾವುದಾದರೂ ಸಂಶಯಗಳು, ಅಭಿಪ್ರಾಯಗಳು ಇದ್ದರೆ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0824298765 ನಿಮ್ಮ TV ಪರದೆಯ ಮೇಲೆ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಈ ಎರಡೂ ದೂರವಾಣಿ ಸಂಖ್ಯೆಗಳು ಬರ್ತಾ ಇವೆ. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಗೆ ಏನಾದರೂ ಸಂಶಯಗಳಿದ್ದರೆ ಪರಿಹಾರ ಮಾಡಿಕೊಳ್ಬೋದು. ಉತ್ತರವನ್ನು ಕೊಡಲಿಕ್ಕೆ ನಮ್ಮೊಂದಿಗೆ KMK ಮಾಸ್ಟರ್ ಇದ್ದಾರೆ, ಅವರು ಉತ್ತರವನ್ನು ಕೊಡ್ತಾರೆ. ಇದೀಗ ನಾವು ಈ ಮಾತುಕತೆಯನ್ನು ಮುಂದುವರಿಸ್ತಾ OMR ಪದ್ಧತಿಯಲ್ಲಿ ಬಣ್ಣಗಳ ಬಗ್ಗೆ ಹೇಳಿದರು. ಒಂದೊಂದು ವಿಷಯಕ್ಕೆ 40 ಪ್ರಶ್ನೆಗಳು ಮತ್ತು 40 ಅಂಕಗಳು. 3 ಗಂಟೆಯಲ್ಲಿ 3 ವಿಷಯವನ್ನು ಅವರು ಉತ್ತರಿಸಬೇಕು. ಒಂದು ದಿವಸ ಪಠ್ಯದ ಭಾಷಾ ಚಟುವಟಿಕೆಗಳಾದರೆ ಮತ್ತೊಂದು ದಿವಸ ವಿಷಯದ ಚಟುವಟಿಕೆಗಳು. ಈ ರೀತಿಯಲ್ಲಿ 2 ದಿವಸ 3 ಗಂಟೆಯ ಪರೀಕ್ಷೆ. ಇದರ ಬಗ್ಗೆ ಮಾಸ್ಟ್ರು ಈಗ ಹೇಳಿಕ್ಕಿದ್ದಾರೆ. ಒಂದು ಕರೆ ಇದೆ, ಕೇಳುವ. ಹಲೋ 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 ಹಲೋ. ಹಾಂ ಹೇಳಿ, ಯಾರು ಮಾತಾಡೋದು ಮತ್ತು ಎಲ್ಲಿಂದ ಮಾತಾಡೋದು ಹೇಳಿ. ನಾವು ಮಾಡೂರಿಂದ ಮಾತಾಡುದು. ಹಾಂ ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಾನು ಪ್ರತಿಮಾ ಹೆಬ್ಬಾರ್ ಅಂತ. ಹಾಂ ಹೇಳಿ ಟೀಚರ್. ನಮಸ್ತೆ. ನಮಸ್ತೆ. ಏನು ಗೊತ್ತುಂಟ, ಏನಂದ್ರೆ ಈಗ 3 ಪಾಠಗಳ ವಿಷಯಗಳು ಒಟ್ಟಿಗೆ ನಡೀತಿದೆ OMR ಶೀಟ್ ಅಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಬಣ್ಣದಲ್ಲಿ ಅಲ್ವಾ ಸರ್? ಹೌದು. ಅದನ್ನೀಗ ಮಕ್ಕಳು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ನೆರೆಕರೆಯ ಮಕ್ಕಳಿದ್ದಾರೆ, ಹಾಗೆ ಕೇಳುದು ಅದಕ್ಕೋಸ್ಕರ ನಾನು ಅಂತ ಹೇಳಿದ್ರೆ ಯಾವುದನ್ನು ಮೊದಲು ಬರಿಬೇಕು ಹಾಗೇನಾದ್ರೂ ಉಂಟಾ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪ್ರತಿಮಾ ಹೆಬ್ಬಾರ್ ಅವರೇ. ಈಗ KMK ಅವರು ಉತ್ತರಿಸ್ತಾರೆ ಅದಕ್ಕೆ. ಓಕೆ ಸರ್. ಮೇಡಮ್, ಪ್ರತಿಮಾ ಹೆಬ್ಬಾರ್ ಅವರೇ, ಅದು ಪ್ರಶ್ನೆಯನ್ನು ಅದು ಒಟ್ಟಿಗೆ ಕೊಡ್ತಾರೆ. ಒಟ್ಟಿಗೆ ಕೊಟ್ಟು ಯಾವುದನ್ನು ಮೊದಲು ಉತ್ತರಿಸಬೇಕು ಅಂತಲಿಲ್ಲ. ಯಾಕಂದ್ರೆ ಅದರಲ್ಲಿ ಈಗ ಸ್ಪಷ್ಟವಾಗಿ ಸಂಖ್ಯೆಗಳನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಏಕೆಂತ ಹೇಳಿದ್ರೆ 1 ರಿಂದ 40ರವರೆಗೆ ಫಸ್ಟ್ ದಿವಸ ನಾವು ನೋಡಿದಾಗ ಗಣಿತ, ವಿಜ್ಞಾನ, ಸಮಾಜ ನಡೆಯುತ್ತದೆ. ಸಮಾಜ ನಡೆಯುವಾಗ 1 ರಿಂದ 40ರವರೆಗೆ ಗಣಿತ ಪ್ರಶ್ನೋತ್ತರಗಳು ಇರ್ತದೆ. 41 ರಿಂದ 80ರವರೆಗೆ ವಿಜ್ಞಾನ ಪ್ರಶ್ನೋತ್ತರಗಳು ಇರ್ತದೆ. 81 ರಿಂದ 120ರವರೆಗೆ ಸಮಾಜಶಾಸ್ತ್ರ ಪ್ರಶ್ನೋತ್ತರಗಳು ಇರ್ತದೆ. ಆದ್ದರಿಂದ ಮಕ್ಕಳಿಗೆ ಯಾವುದು ಸುಲಭವಾಗಿ ಅವರಿಗೆ ಗೊತ್ತಿರುವಂತಹ ಉತ್ತರಗಳಿವೆ, ಅದನ್ನು ಯಾವ ವಿಷಯದ ಬಗ್ಗೆ ಆದರೂ ಅವರು ಮೊದಲು ಮಾಡಬಹುದು. ಮೊದಲು ಇದೇ ಮಾಡಬೇಕು ಅಂತಲಿಲ್ಲ. ಆದರೂ ಮಾಡುವಂಥ ಸಮಯದಲ್ಲಿ OMR ಶೀಟುಗಳನ್ನು ಸರಿಯಾಗಿ ಗುರುತಿಸಿಕೊಳ್ಳುವಂಥ ವ್ಯವಸ್ಥೆ ಇರಬೇಕು. ವಂದನೆಗಳು ಪ್ರತಿಮಾ ಹೆಬ್ಬಾರ್ ಅವರಿಗೆ. ಈಗ ಈ ಒಂದು ಯಾವುದನ್ನಾದರೂ ಆಯ್ಕೆ ಮಾಡಿ ಬರಿಬಹುದಂತ ಹೇಳುವಾಗ ಮಕ್ಕಳಿಗೆ ಅಲ್ಲಿ ಸರಾಸರಿಯಾಗಿ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಿಗುವಂತಹ ಸಮಯ ಕಡಿಮೆ. 3 ಗಂಟೆ ಸಾಕಾಗ್ತದೆ. ಯಾಕೆಂದರೆ ಹೊಸ ಪದ್ಧತಿ ಆದ್ದರಿಂದ ಮಕ್ಕಳಲ್ಲಿ ಗೊಂದಲ ಆಗುವುದಿಲ್ವ. ಈಗ ಒಂದು ವಿಷಯಕ್ಕೆ ಅವರು ಒಂದು ಸಲ ಟಿಕ್ ಮಾಡಿದರು, ಒಂದು ವೇಳೆ ಅದಲ್ಲ ಮತ್ತೆ ಬದಲು ಮಾಡಬೇಕಂತ ಇದ್ದರೆ, ಯಾಕಂದರೆ ಗೊಂದಲಗಳಿವೆ, ಸಮಯಗಳು ಸಾಕಾಗುವುದಿಲ್ಲ. ಅದನ್ನು ಮಾನ್ಯ ಇವರು ನಮ್ಮ ಹೊಸಕುರಲ್ನ ನಿರ್ದೇಶಕರು ಹೇಳಿದಂತೆ ನಾನೀಗ ನಿಮಗೆ ತಿಳಿಸಬೇಕು ಅಂತ ಹೇಳಿದರೆ, ಆ OMR ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ. OMR ಶೀಟನ್ನು ನಾವು ಫಿಲ್ ಮಾಡುವಂಥ ಸಮಯದಲ್ಲಿ ಮಕ್ಕಳು ಬಹಳಷ್ಟು ಜಾಗರೂಕತೆಯಿಂದ ಫಿಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಮಗೆ ಅಲ್ಲಿ ಮೊದಲು ಏನು ಮಾಡ್ತಾ ಇದ್ದಾರೆ ಅಂದರೆ 4 ಆಯ್ಕೆಯ ಉತ್ತರಗಳನ್ನು ನೀಡಲಾಗಿದೆ. OMR ಶೀಟ್ನಲ್ಲಿ 4 ಏನಾಗಿರ್ತದೆ ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದನ್ನು ಶೇಡ್ ಮಾಡಬೇಕು. ಶೇಡ್ ಮಾಡೋದು ಟಿಕ್ ಮಾಡುವಂಥದ್ದಲ್ಲ, ಶೇಡ್ ಮಾಡುವಂಥದ್ದು ಇರ್ತದೆ. ಒಂದು ಉತ್ತರಕ್ಕೆ ಮಾತ್ರ ನಾವು ಶೇಡ್ ಮಾಡಬೇಕು. 4ರಲ್ಲಿ ಒಂದು ಉತ್ತರ ಸರಿಯಾಗಿರ್ತದೆ. ನಾವೀಗ ಸಮಯ 1.5 ನಿಮಿಷ ಸಿಗುತ್ತೆ ಅಥವಾ ನಮಗೆ 2 ನಿಮಿಷ ಸಮಯ ಸಿಗುತ್ತೆ ಅಂದರೆ ಬೇಗ ನಾನು ಹೋಗಿ ಟಿಕ್ ಮಾಡ್ತೇನೆ ಅಂದರೆ ಟಿಕ್ ಮಾಡಲಿಕ್ಕಿಲ್ಲ. ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಟಿಕ್ ಮಾಡಬೇಕಾಗ್ತದೆ. ಯಾಕಂದರೆ OMR ಶೀಟಿಗೆ ವೈಟ್ನರ್ ಹಾಕ್ಲಿಕ್ಕಿಲ್ಲ ಅಥವಾ ಅದನ್ನು ಒರೆಸ್ಲಿಕ್ಕಿಲ್ಲ. ಆದ ಕಾರಣ ನಾವು ಒಮ್ಮೆ ಟಿಕ್ ಮಾಡಿದಾಗ, ಆಲೋಚನೆ ಮಾಡಿ ಟಿಕ್ ಮಾಡಿದಾಗ ಅದು ನಮ್ಮ ಉತ್ತರಗಳು ಸರಿಯಾದರೂ ಸರಿಯಾಗದಿದ್ದರೂ ಅದೇ ಉತ್ತರ ಆಗಿರ್ತದೆ. ಅದರಲ್ಲಿ ಆ 4 ಏನು ನಮಗೆ ರೌಂಡ್ ಮಾಡಲಿಕ್ಕೆ ಶೇಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, 4ರಲ್ಲಿ ನಾನು ಪುನಃ ಇನ್ನೊಂದನ್ನು ಟಿಕ್ ಮಾಡ್ತೇನೆ ಅಂತ ಹೇಳಿದರೆ ನಿಮ್ಮ ಉತ್ತರಗಳು ಕನ್ಫ್ಯೂಸ್ ಆಗುತ್ತೆ. ಯಾವ ಉತ್ತರವನ್ನು ನೀವು ಬರೆದಿದ್ದೀರಿ ಅಂತೇಳಿ ಗೊತ್ತಾಗುವುದಿಲ್ಲ. ಆದುದರಿಂದ ಬಹಳಷ್ಟು ಆಲೋಚನೆ ಮಾಡಿಕೊಂಡು
ಆ 40 ಪ್ರಶ್ನೆಗಳಲ್ಲಿ ಸಮಯವನ್ನು ಸಹ ಹೊಂದಾಣಿಕೆ ಮಾಡಿಕೊಂಡು 40 ಪ್ರಶ್ನೆಗಳಲ್ಲಿ ನಾನು ಉತ್ತರಿಸ್ತಾ ಇದ್ದೇನೆ, ಆದ್ದರಿಂದ ಈ ಉತ್ತರವು ಸರಿಯಾಗಿದೆ ಅಂತೇಳಿ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಒಮ್ಮೆ ನೀವು ಫಸ್ಟಿಗೆ ನೀವು ಓದಲಿಕ್ಕೆ ಸಮಯ ಕೊಟ್ಟಿರ್ತಾರೆ, ಫಸ್ಟಿಗೆ ನೀವು ಕ್ವಶನ್ ಪೇಪರ್ಗಳೊಮ್ಮೆ ಓದಿಕೊಳ್ಳಿ. ಓದಿದಾಗ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಲಿಕ್ಕೆ ನೀವು ಪ್ರಯತ್ನಿಸಿದಾಗ ಮಾತ್ರ ನಿಮ್ಮ ಪೇಪರ್ ಏನಾಗಿರುತ್ತೆ ಅಂದರೆ ಎ ಮತ್ತು A+ ಹತ್ರ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ನಾನು ಟಿಕ್ ಮಾಡಿದ್ದೇನೆ ಮತ್ತೆ ನೋಡುವಾಗ ಇದು ಸರಿಯಲ್ಲ ಅಂತ ಇನ್ನೊಂದಕ್ಕೆ ಟಿಕ್ ಮಾಡಿದರೆ ಅಲ್ಲಿ ನಿಮ್ಮ ಮಾರ್ಕ್ ಏನಾಗುತ್ತೆ ಅಂದರೆ ಮೈನಸ್ ಆಗುತ್ತೆ, ಅದು ಯಾವುದು ಅಂತೇಳಿ ಗೊತ್ತಾಗುದಿಲ್ಲ. ನಂತರ OMR ಶೀಟ್ ಅನ್ನು ಫಿಲ್ ಮಾಡಲಿಕ್ಕೆ ನೀವು ನೀಲಿ ಶಾಯಿ ಅಥವಾ ಕಪ್ಪು ಶಾಯಿಯನ್ನು ಮಾತ್ರ ಉಪಯೋಗಿಸಬೇಕು. ಅದು ಬಾಲ್ ಪಾಯಿಂಟ್ ಪೆನ್ ಆಗಬೇಕು. ಇಂಕ್ ಪೆನ್ನಿನಲ್ಲೆಲ್ಲ ನಾವು ಉಪಯೋಗಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಆಚೆ ಬದಿಗೆ ಶಾಯಿ ಹೋಗುವಂಥದ್ದು ಇದೆಲ್ಲ ಇರ್ಬೋದು. ಆದ್ದರಿಂದ ಅದನ್ನು ಬಾಲ್ ಪಾಯಿಂಟ್ ಪೆನ್ನಿನಲ್ಲೇ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಮಾಡಲಿಕ್ಕೆ ಪ್ರಯತ್ನಿಸಬೇಕು. ನಂತರ ನಮ್ಮ ಪೇಪರ್ಗಳನ್ನು ಆದಷ್ಟು ನೀಟಾಗಿ ಚಂದ ಮಾಡಿ ಉತ್ತರಿಸುವಂತಹ ಒಂದು ವ್ಯವಸ್ಥೆ. ನಾವು ಮೊದಲಾದರೆ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬೇಗ ಬರೆಯುವುದು, ದೊಡ್ಡ ಪ್ರಶ್ನೆಗಳಿಗೆ ಉತ್ತರವನ್ನು ಮೊದಲು ಬರೀತಾ ಇದ್ದೆವು. ಯಾಕಂದ್ರೆ ಇದರಲ್ಲಿ ಯಾವುದರಲ್ಲಿ ಜಾಸ್ತಿ ಅಂಕ ಸಿಗ್ತದೆ ಅದಕ್ಕೆ ಗಮನ ಕೊಟ್ಟು ಅದನ್ನು ಬೇಗ ಗೊತ್ತಿದೆ ಅಂತ ನಾವು ಬರೀತಾ ಇದ್ದೇವೆ. ಇದರಲ್ಲಿ ಹಾಗೆ ಮಾಡ್ಲಿಕ್ಕಿಲ್ಲ. ಒಮ್ಮೆ ನಾವು ಟಿಕ್ ಮಾಡಿದರೆ ಪುನಃ ಅದನ್ನು ಅಳಿಸಿಕೊಳ್ಳುವಂತ ವ್ಯವಸ್ಥೆ ಈ ಸಲದ ಪರೀಕ್ಷೆಯಲ್ಲಿ ಇಲ್ಲ. ಆದ್ದರಿಂದ ಅದು ಸ್ವಲ್ಪ ವಿದ್ಯಾರ್ಥಿ ರಕ್ಷಕರು ಆ ಬಗ್ಗೆ ಗಮನ ಹರಿಸಬೇಕು. ಶಾಲೆಯಲ್ಲಿ ಇಲ್ಲಿರುವಂತ ನಾಳಿನ ದಿವಸಗಳಲ್ಲಿ ನಾಳೆ ಗುರುವಾರ, ಶುಕ್ರವಾರ, ಶನಿವಾರ ಈ ದಿವಸ ಏನಿದೆ ಅದೆಲ್ಲವನ್ನು ನಿಮಗೆ ತಿಳಿಸುವಂತ ಒಂದು ವ್ಯವಸ್ಥೆಯನ್ನು ನಮಗೆ ಇಲಾಖೆಯವರು ತಿಳಿಸಿದ್ದಾರೆ. ನೀವು ಶಾಲೆಗೆ ಹೋಗುವವರು ಹೋಗಿದ್ದೀರಿ, ಹೋಗದವರು ಸಹ ಒಮ್ಮೆ ಶಾಲೆಗೆ ಭೇಟಿ ಕೊಟ್ಟು ನಿಮ್ಮ ಅಧ್ಯಾಪಕರುಗಳನ್ನು ಭೇಟಿ ಮಾಡಿದಾಗ ಅದನ್ನು ಖಂಡಿತವಾಗಿ ಅವರು ಹೇಳ್ತಾರೆ. ಅದೇ ನಮಗೆ ಈಗ ಇದರಲ್ಲಿ ಇಂಟರ್ನೆಟ್ನಲ್ಲಿ ಆ ಕಲರಿನ OMR ಶೀಟ್ಗಳು ಸಿಗುತ್ತೆ, ಅದನ್ನು ಸಹ ನೀವು ತೆಗೆದುಕೊಂಡು ಯಾವ OMR ಶೀಟ್ ಯಾವುದಕ್ಕೆ ಅಂತ ಹೇಳುವ ಗುರುತು ಮಾಡಿಕೊಳ್ಳುವುದು ಒಳ್ಳೆಯದು. ಅದನ್ನು ನೀವು ಭರ್ತಿ ಮಾಡಿಕೊಳ್ಬೇಕು. ಅದರಲ್ಲಿ ಮೊಕ್ಕಾಗಿ ಒಂದು ಅಣಕ್ಕಾಗಿ ಒಂದು ಕ್ವಶನ್ ಪೇಪರ್ ಈಗ ನಿಮ್ಮ ಕೈಗೆ ಸಿಕ್ಕಿರ್ತದೆ. ಆ ಮಾದರಿ ಕ್ವಶನ್ ಪೇಪರ್ ಅನ್ನು ನೋಡಿಕೊಂಡು ಅದನ್ನು ಭರ್ತಿ ಮಾಡುವಂತ ಒಂದು ವ್ಯವಸ್ಥೆ ನೀವು ಮಾಡಬೇಕು. ಅದು ಇಲಾಖೆಯಿಂದ ಅದಕ್ಕೆ ಉತ್ತಮವಾದಂತ ಸೂಚನೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ನೀವು ಮಾಡಿಕೊಂಡಾಗ ನಿಮಗೆ SSLC ನಾಡಿನ ಪರೀಕ್ಷೆ ಸುಲಭ ಆಗಬಹುದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾದ ಅಂಶ ಏನು ಹೇಳಿದರೆ, ಒಂದು ಸಲ ನಮಗೆ ಗೊತ್ತುಂಟು ಅಂತ ಹೇಳಿಕೊಂಡು ಆ ಪ್ರಶ್ನೆಗೆ ನಾವು ಟಿಕ್ ಮಾಡಿದರೆ ಅಥವಾ ಮಾರ್ಕ್ ಮಾಡಿದರೆ ಮತ್ತೆ ಅದು ಸಂಶಯ ಇದ್ದರೆ ಬದಲಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಅವರಿಗೆ ಗಮನ ಕೊಟ್ಟು ಕಲಿಸುವಂತಹ ಪೋಷಕರು, ಯಾಕೆಂದರೆ ಅಧ್ಯಾಪಕರಿಗೆ ಇನ್ನು ಕಲಿಸಲಿಕ್ಕೆ ಹೆಚ್ಚು ಸಮಯ ಇಲ್ಲ. ಈ ಸಮಯದ ಹೊಂದಾಣಿಕೆ ಎನ್ನುವುದು ಇಲ್ಲಿ ಬಹಳ ಮುಖ್ಯ. ಈ ಪರೀಕ್ಷೆ ಕೂಡ ಅಷ್ಟೇ, ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ. ಆದರೆ ಇಲ್ಲಿ ಗೊಂದಲ ಯಾಕೆ ಅಂತ ಹೇಳಿದರೆ ಇದುವರೆಗೆ ಈ ಪರೀಕ್ಷೆ ಇಂತಹ ಪರೀಕ್ಷೆ ಮಾದರಿ ಪರೀಕ್ಷೆ ಕೂಡ ನಡೆಸಲಿಕ್ಕೆ ಆಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಈ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು. ಈ ಬಗ್ಗೆ ಮಾಸ್ಟ್ರೆ, ಈಗ ಅವರು ಒಂದು ವೇಳೆ ನಾನು ಗೊತ್ತಿದೆ ಅಂತ ಟಿಕ್ ಮಾಡಿ ಆಯಿತು, ಟಿಕ್ ಮಾಡಿ ಆದ ನಂತರ ಅದನ್ನು ಬದಲಿಸುವ ಅವಕಾಶ ಇಲ್ಲ. ಈ ರೀತಿಯ ಗೊಂದಲಗಳಾದರೆ ಆ ಮಕ್ಕಳು ಏನು ಮಾಡಬೇಕು? ಅಂದರೆ ಈ ರೀತಿಯ ಗೊಂದಲಗಳಾದಂಥ ಸಮಯದಲ್ಲಿ ಅದನ್ನು ಬದಲಿಸುವಂಥ ಪರ್ಯಾಯ ವ್ಯವಸ್ಥೆಗಳಾಗಲಿ ಸೂಚನೆಗಳೇ ಆಗಲಿ ಇಲ್ಲಿ ಏನು ಬರಲಿಲ್ಲ, ಅದನ್ನೇ ಅವರು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ. ಮತ್ತೆ ಏನು ನಾವು ಅಂತ ಹೇಳಿದರೆ ಪರೀಕ್ಷೆಗೆ ನಾನು ಮೊದಲೇ ಪ್ರಾರಂಭ ಮಾಡುವಾಗ ಹೇಳಿದ್ದೇವೆ, ಯಾರು ಅದರಲ್ಲಿ ಸಲದರಲ್ಲಿ ಅನುತ್ತೀರ್ಣರಾಗುವುದಿಲ್ಲ ಅಂತ ಹೇಳುವಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆಯಲ್ಲ, ಅದನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಹಾಗಾಗಿ ಬರೆಯುವ ಮೊದಲು ಆದಷ್ಟು ಟಿಕ್ ಮಾಡುವ ಮೊದಲು ಎಚ್ಚರಿಕೆ ವಹಿಸಿಕೊಳ್ಬೇಕು. ಅಂತಹ ಒಂದು ತಾಳ್ಮೆಯನ್ನು ನಾವು ವಿದ್ಯಾರ್ಥಿಗಳಿಗೆ ಪೋಷಕರು ಕಲಿಸಿಕೊಡ್ಬೇಕು. ಯಾಕೆಂದರೆ ಅಧ್ಯಾಪಕರು ಕಲಿಸಿಕೊಡ್ಬೇಕಂತ ಹೇಳಿದರೆ ಇನ್ನು ಆಗುವುದಿಲ್ಲ. ಇನ್ನು ಇರುವುದು 3 ದಿವಸ ಸರಿಯಾಗಿ ಸಿಕ್ಕುವುದಿದ್ದರೆ ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ ರಜೆ ಇರ್ತದೆ. ಸೋಮವಾರ ನೇರವಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಮಕ್ಕಳು. ಹಾಗಾಗಿ ಅಧ್ಯಾಪಕರು ಕೊಡುವಂತಹ ಸೂಚನೆಗಳೆಲ್ಲವನ್ನು ಸರಿಯಾಗಿ ಪಾಲಿಸಿ ಮತ್ತು ಅವರ ಆ ನಿರ್ದೇಶನಗಳ ಪ್ರಕಾರ ಮಕ್ಕಳಿಗೆ ತಾಳ್ಮೆಯನ್ನು ಕಲಿಸಿಕೊಡ್ಬೇಕಿಲ್ಲಿ. ಕೇವಲ 40 ಪ್ರಶ್ನೆಗಳು 1 ಗಂಟೆ ಅಂತ ಹೇಳಿಕೊಂಡ್ರೆ ಆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ವಿಧಾನವನ್ನು ಕಲಿಸಿಕೊಡ್ಬೇಕಾಗ್ತದೆ. ಅದರ ಬಗ್ಗೆ ನಮ್ಮ KMK ಅವರು ಮುಂದಕ್ಕೆ ತಿಳಿಸಲಿಕ್ಕಿದ್ದಾರೆ. ಈಗ ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ.
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ SLC ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನದ ಬೆಳಕು. ಇದರಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಶ್ರೀಯುತ KMK ಮಂಜನಾಡಿ ಅವರು. ಎಲ್ಲರನ್ನು ಮತ್ತೆ ಸ್ವಾಗತಿಸ್ತಾ ಮಶೆ ಈಗ OMR ಪದ್ಧತಿ, ಇದರ 40 ಮಾರ್ಕಿನ ಅಂಕಗಳು, ಆಯ್ಕೆ, ಈ ಸಮಯದ ಪರಿಮಿತಿ, ಇದೆಲ್ಲ ಗೊಂದಲಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಈಗ ಮಕ್ಕಳು ಈ ರೀತಿಯಲ್ಲಿ ಪರೀಕ್ಷೆಗೆ ಒತ್ತಡಕ್ಕೆ ಒಳಗಾಗದ ಹಾಗೆ ಹೇಗೆ ನಿರ್ವಹಿಸಬೇಕು ಅವರು? ಮಕ್ಕಳು ಎಲ್ಲ ಮಕ್ಕಳಿಗೆ ಏನಂತ ಹೇಳಿದ್ರೆ, ಈಗ ನಮ್ಮ ಟಿವಿಯ ಮಾಧ್ಯಮದ ಮುಂದೆ ನಿಂತು ಕೂತು ನೋಡುವಂತ ವಿದ್ಯಾರ್ಥಿಗಳಿಗೆ, ನಾಳೆ ಅದನ್ನು ಯೂಟ್ಯೂಬಿನಲ್ಲಿ ನೋಡುವ ಎಲ್ಲರಿಗೂ ನಾವು ವಿಶ್ವಾಸ ತುಂಬುವುದೇನಂತ ಹೇಳಿದ್ರೆ, ನೀವೆಲ್ಲರೂ ಉತ್ತೀರ್ಣರಾಗ್ತೀರಾ. ಪರೀಕ್ಷೆ ನಡೆಸುವುದು ಯಾಕೆಂತ ಹೇಳಿದರೆ, ನಿಮ್ಮ ಮೌಲ್ಯಮಾಪನ ಯಾಕೆ ಮಾಡುವುದು ಅಂತ ಹೇಳಿದರೆ, ನಿಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳುವುದಕ್ಕೆ. ಒಂದು ಕರೆ ಇದೆ, ಕೇಳುವ ಮಾಸ್ಟ್ರೆ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು ಮತ್ತೆ ಎಲ್ಲಿಂದ ಹೇಳಿ? ನಾನು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ ಅಂತ, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಜಿಲ್ಲಾಧ್ಯಕ್ಷ. ಸ್ವಾಗತ ಶಾಫಿ ಅವರೇ, ಹೇಳಿ, ನಿಮ್ಮ ಏನು ಪ್ರಶ್ನೆ? ಏನಿಲ್ಲ, ನಮ್ಮ KNK ಮಂಜನಾಡಿ ನಮ್ಮ ಸರ್ ಅವರು ಕೂತ್ಕೊಂಡು ಅಲ್ಲಿ ನಿಮ್ಮೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡೋದು ತುಂಬಾ ಸಂತೋಷ ಆಗ್ತದೆ. ಯಾಕೆಂದ್ರೆ ಈಗ ಸರ್ಕಾರ SLC ಎಕ್ಸಾಮ್ ನಡೆಸಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದಾರೆ. ಈಗ ನಾನು ಹೇಳುವುದೇನೆಂದ್ರೆ, SLC ಮಕ್ಕಳು ಈಗ ಮಂಜೇಶ್ವರ, ನಮ್ಮ ಕೇರಳ ಗಡಿ ವಿಭಾಗದಿಂದ ಬರುವ ಮಕ್ಕಳು ಕೂಡ ಇದ್ದಾರೆ. ತುಂಬಾ ಮಂದಿ ಇದ್ದಾರೆ. ತುಂಬಾ ಮಂದಿ ಇದ್ದಾರೆ. ಅವರು ಈಗ ಅಲ್ಲಿಂದ ಬರುವಾಗ ಕೋವಿಡ್ ಟೆಸ್ಟ್ ಎಲ್ಲ ಮಾಡಿಸಿ ಬರ್ಬೇಕಾಗ್ತದೆ. ಎರಡನೇದಾಗಿ ಸರ್ಕಾರ ಹೇಳ್ತಾ ಇದೆ, ಈಗ ಒಂದು 3ನೇ ಅಲೆ ಈಗ ಇದೆ ಅಂತ. ಜನರು ಇಂಥ ಒಂದು ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಈ 10th ಎಕ್ಸಾಮ್ ಮಾಡುವುದು ಇದು ಸರಿಯಲ್ಲ ಅಂತ ನನ್ನೊಂದು ಅನಿಸಿಕೆ. ಯಾಕಂದ್ರೆ ಈಗ ಸೆಕೆಂಡ್ PUC ಇದನ್ನು ಕೂಡ ಮುಂದೂಡೆ ಮಾಡಿದ್ದಾರೆ. ಸೆಕೆಂಡ್ PUC ಪಾಸ್ ಮಾಡಿದ್ದಾರೆ ಎಲ್ಲರೂ. ಈ ಇಂಥ ಸಮಯದಲ್ಲಿ ಈಗ ಇದು ಮಾಡುದು ಯಾವ ಇದಂತ ನಾನು KNK ಮಂಜನಾಡಿ ಅವರ ಸರ್ ಹತ್ರ ಕೇಳ್ತಾ ಇದ್ದೇನೆ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶಾಫಿ ಅವರೇ. ಈಗ KMK ಮಂಜನಾಡಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗಾಗಲೇ ಶಾಫಿ ಅವರೇ, ಈಗಾಗಲೇ ನೀವು ಹೇಳಿದಾಗೆ ಕೇರಳದ ಗಡಿಯಿಂದೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಇಲಾಖೆಯ ವತಿಯಿಂದ ಅದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರವರ ಶಾಲೆಯವರ ಹತ್ರ ಲೀಸ್ಟ್ ಕೇಳಿದ್ದಾರೆ, ನಿಮ್ಮಲ್ಲಿಂದ ಕೇರಳದಿಂದ ಬರುವವರು ಎಷ್ಟು ಅಂತೇಳಿ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಸೂಕ್ತ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ. ಈಗ ನಾವು ಇಲ್ಲಿ ಏನು ಮಾಡುದು ಅಂತ ಹೇಳಿದ್ರೆ, ಪರೀಕ್ಷೆಗೆ ತಯಾರಿ ಮಾಡುದು, ಪರೀಕ್ಷೆ ಮಾಡ್ಲಿಕ್ಕೆ ತೀರ್ಮಾನ ಮಾಡುವುದಲ್ಲ, ಅದು ಸರ್ಕಾರದ ತೀರ್ಮಾನ. ಅದು ಆಗಿ ಹೋಗಿದೆ, ಪರೀಕ್ಷೆ ಆಗ್ಲೇ. ಸರ್ಕಾರದ ತೀರ್ಮಾನದ ಬಗ್ಗೆ ನಾವು ಶಿಕ್ಷಣ ಇಲಾಖೆಯಿಂದ ಪ್ರಶ್ನಿಸುವಂತಿಲ್ಲ. ಅದು ಅಲ್ಲದೆ ಅದನ್ನು ಹೈಕೋರ್ಟ್ ಸಹ ಏನು ಮಾಡಿದೆ ಅಂತ ಹೇಳಿದ್ರೆ, ಸರ್ಕಾರದ ತೀರ್ಮಾನವನ್ನು ಎತ್ತಿ ಹಿಡಿದುಕೊಂಡು ಪರೀಕ್ಷೆ ಮಾಡಬೇಕು ಅಂತ ಹೇಳಿದೆ. ಆಗಿರುವಂತ ನಿಟ್ಟಿನಲ್ಲಿ ಈಗ ನಮ್ಮ ಇಲ್ಲಿ ವಿಚಾರಗಳು ಏನು ಅಂತ ಹೇಳಿದ್ರೆ, ಆ ಪರೀಕ್ಷೆಯನ್ನು ನಡೆಸುವುದು ಹೇಗೆ, ಅದರಲ್ಲಿರುವಂತಹ ಗೊಂದಲಗಳು ಯಾವ ರೀತಿಯಲ್ಲಿದೆ, ಇದನ್ನು ಪರಿಹರಿಸುವಂತ ಬಗ್ಗೆ ನಾವು ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅವರನ್ನೊಂದು ಪ್ರೇರಣೆ ಕೊಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ನಡೀತಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿರುವಂತಹ ಗೊಂದಲವನ್ನು ನಿವಾರಿಸಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡಬೇಕು, ಒಂದು ನಂಬಿಕೆ, ವಿಶ್ವಾಸವನ್ನು ಹುಟ್ಟಿಸಬೇಕು. ಅಂತಹ ಪ್ರೋತ್ಸಾಹದ ಮಾತುಗಳನ್ನು ನಾವೀಗ ಹೇಳ್ತಾ ಇದ್ದೇವೆ. KMK ಅವರ ಆ ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿ ಹೇಳ್ತಾ ಇದ್ದಾರೆ. ಸರ್, ನಾನು ಇನ್ನೊಂದು ರಿಕ್ವೆಸ್ಟ್, ಒಂದು ಇದು ಪ್ರಶ್ನೆ ಸರ್. ಹೇಳಿ ಶಾಫಿ ಅವರೇ. ಈಗ ಸರ್ಕಾರ ಒಂದು ಆನ್ಲೈನ್ ಅಂತ ಒಂದು ಎಲ್ಲ ಖಾಸಗಿ ಶಾಲೆಗಳನ್ನು ಆನ್ಲೈನ್ ಅಂತ ಒಂದು ಇದನ್ನು ಮಾಡ್ತಾ ಇದೆ ಮಕ್ಕಳಿಗೆ. ಯಾಕೆಂದ್ರೆ KNK ಮಂಜನಾಡಿ ಅವರು ತುಂಬಾ ಹಿರಿಯರು. ಯಾಕೆಂದ್ರೆ ಜನರಿಗೆ ಎಲ್ಲರೂ ಪರಿಚಿತರು, ನಮ್ಮ ಊರಿಗೆ ಅಲ್ಲ ಎಲ್ಲರಿಗೂ ಪರಿಚಿತರಾದ ಒಂದು ಗುರುಗಳವರು. ಅವರ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆ ಇದೆ. ಯಾಕೆಂದ್ರೆ ಒಂದು ಗುರುಗಳಾಗಿ ಅವರು ಎಷ್ಟೋ ಮಕ್ಕಳಿಗೆ ಒಂದು ವಿದ್ಯೆಯನ್ನು ಕೊಟ್ಟಂತ ಶಿಕ್ಷಕರಾಗಿದ್ದಾರೆ. ಜನರು ಕೂಡ ಅವರ ಬಗ್ಗೆ ಒಳ್ಳೆ ವಿಶ್ವಾಸ ಇದೆ. ನಾನು ಈಗ ಅವರ ಹತ್ರ ಒಂದು ಚಿಕ್ಕ ಒಂದು ಪ್ರಶ್ನೆ ಏನಂದ್ರೆ, ಈ ಆನ್ಲೈನ್ ಕ್ಲಾಸ್ ಅಂತ ಮಾಡಿ ಈಗ ನನ್ನ ಮನೆಯಲ್ಲಿ ಒಂದು 3 ಜನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಈ 3 ಜನ ಮಕ್ಕಳಿಗೂ ಸ್ಮಾರ್ಟ್ ಫೋನ್ ಆಗ್ಬೇಕು. ಈ ಶ್ರೀಮಂತರ ಮನೆಯ ಮಕ್ಕಳಿಗೆ ಅವರ ಸ್ಮಾರ್ಟ್ ಫೋನ್ ಸಿಗ್ಬಹುದು. ಈ ಬಡವರ ಮಕ್ಕಳಿಗೆ ಈ 3 ಫೋನ್ ತಂದು ಕೊಡುವವರು ಯಾರಿದ್ದಾರೆ? ಈ ಆನ್ಲೈನ್ ಫೀಸ್ ಒಂದು ಕಟ್ಬೇಕಂತೆ, ಫುಲ್ ಫೀಸ್ ಕಟ್ಬೇಕು. ಮತ್ತೆ ಸ್ಮಾರ್ಟ್ ಫೋನ್ ಕೂಡ ತೆಗೆದುಕೊಡ. ಸ್ಮಾರ್ಟ್ ಫೋನ್ ಒಂದು ವೇಳೆ ತೆಗೆದು ಕೊಟ್ಟರು ಕೂಡ ಈ ಗ್ರಾಮಾಂತರದಲ್ಲಿ ರೇಂಜ್ ಸಿಗೋದಿಲ್ಲ. ಈ ಮೊಬೈಲ್ ಕೊಟ್ಟರು ಅವ್ರು ಏನ್ ಮಾಡುದು? ಮತ್ತೆ ಅಲ್ಲಿ ಅವರಿಗೆ ಮೊಬೈಲ್ ರೇಂಜ್ ಕೂಡ ಸಿಗುದಿಲ್ಲ.
ಇದನ್ನೆಲ್ಲ ಸರ್ಕಾರ ನಾನು ಈ ಮಾಧ್ಯಮದ ಮುಖಾಂತರ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಸರ್ಕಾರ ಕಣ್ಣಿದ್ದು ಕುರುಡರಾಗಿ ಸರ್ಕಾರ ನಡೆಸ್ತಾ ಇದೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಎಂಬುದು ಇಲ್ಲವೇ ಇಲ್ಲ. ಯಾಕೆಂದ್ರೆ ಜನರ ಬಾಯಿಂದ ಭಿಕ್ಷೆ ತೆಗೆದು ನಾವು ಕಟ್ಟಿದ ಟ್ಯಾಕ್ಸ್ ಇಂದ ಇವರು ಮೋಜು ಮಜೆ ಮಾಡಿ ಇವರು ತಿರುಗಾಡ್ತಾ ಇದ್ದಾರೆ, ಇವರ ಫ್ಯಾಮಿಲಿಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ನಡೆಸುವುದಲ್ಲ, ಇವರ ಓನ್ ಸ್ವಂತ ಮನೆ ನಡೆಸುತ್ತಿದ್ದಾರೆ. ಶಾಫಿ ಅವರೇ, ನಾವು ವಿಷಯಾಂತರ ಆಗ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಹೇಳ್ತಾ ಇರುವುದು, ಈ ಆನ್ಲೈನ್ ಕ್ಲಾಸ್ ಇದು ಸರಿಯಾ ಅಂತ ಹೇಳುದು ನನ್ನೊಂದಿದೆ. ಈಗ ನಮ್ಮ KNK ಮಂಜುನಾಡಿ ಅವರಿಗೆ ಬಗ್ಗೆ ಇದರ ಬಗ್ಗೆ ನನಗೆ ಒಂದು ಸ್ಪಷ್ಟನೆ ಕೊಡ್ಬೇಕು. ಯಾಕೆಂದ್ರೆ ಇದು ಸರ್ಕಾರ ನಡೆಸುವುದು ಇದು ಸರಿಯಾ ಅಂತ. ವಂದನೆಗಳು ಶಾಫಿ ಅವರೇ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆನ್ಲೈನ್ ಪರೀಕ್ಷೆ ಇದು ಶಿಕ್ಷಣ ಎಷ್ಟು ಸರಿ ಎನ್ನುವಂತಹ ಬಗ್ಗೆ ಎಲ್ರಿಗೂ ಸಾಧ್ಯ ಇಲ್ಲ. ಇದರ ಬಗ್ಗೆ ಈಗ KMK ಅವರು ಉತ್ತರಿಸ್ತಾರೆ. ಆನ್ಲೈನ್ ಬಗ್ಗೆ ಶಾಫಿ ಅವರು ಹೇಳಿದಾಗೆ, ಒಂದು ಮನೆಯಲ್ಲಿ 3 ಮಕ್ಕಳಿದ್ದರೆ ನಮ್ಮ ಇಲಾಖೆ ಏನ್ ಮಾಡಿದೆ ಅಂತ ಹೇಳಿದಿರಿ, ಅದಕ್ಕೆ ಸ್ಪಷ್ಟವಾದಂತ ಒಂದು ಮಾರ್ಗದರ್ಶನವನ್ನು ನೀಡಿದೆ. ಏಕಕಾಲದಲ್ಲಿ ಅಂತ ಕಡೆಗಳಲ್ಲಿ ಏಕಕಾಲದಲ್ಲಿ ತರಗತಿಗಳು ನಡೆಯುವುದಿಲ್ಲ. ಆ ಮಕ್ಕಳು ಇರುವುದನ್ನು ಶಾಲೆಗಳಲ್ಲಿ ನೋಡಿಕೊಂಡು ಅವರ ಹಂತವಾಗಿ, ಉದಾಹರಣೆಗೆ ಒಂದು ಮಗು 3 ಮಗು ಇದ್ದರೆ ಒಂದು 3ನೇ ಕ್ಲಾಸಿನ ಮಗುವಿಗೆ ಸ್ವಲ್ಪ ಆದ ನಂತರ 4ನೇ ಕ್ಲಾಸಿನ ಮಗುವಿಗೆ ಈಗ ಟೈಮ್ ಅನ್ನು ಕೊಟ್ಟುಕೊಂಡು ಮಾಡಿದೆ. ಮತ್ತೆ ಈ ಪ್ರಶ್ನೆಗಳು ಅದು ಸರ್ಕಾರದ ಹಂತದಲ್ಲಿ ಹಾಕಬೇಕು ಅಲ್ಲದೆ ನಾವೀಗ ಶಿಕ್ಷಕರ ಹಂತದಲ್ಲಿ ಆಗುವಂತ ವ್ಯವಸ್ಥೆಗಳು ಅದಲ್ಲ. ಸರ್ಕಾರ ಏನು ಹೇಳುತ್ತೆ ಅದನ್ನು ನಾವು ಮಾಡೋದು. ಉದಾಹರಣೆಗೆ ಈಗ ನಮಗೆ ನೆಟ್ವರ್ಕ್ ಇಲ್ಲ ಅಂತ ಹೇಳಬೇಕು, ಈ ಸಲದಲ್ಲಿ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ. ಯಾಕೆಂತ ಹೇಳಿದ್ರೆ, ಮಕ್ಕಳನ್ನು ಒಂದು ವಾರದಲ್ಲಿ ಒಂದು ಕ್ಲಾಸ್ನಲ್ಲಿ 40 ಮಕ್ಕಳಿದ್ದರೆ ಒಂದು 10 ಮಕ್ಕಳನ್ನಾದರೂ ಕರೆದು ಅವರು ಏನು ನಾವು ಕೊಟ್ಟದನ್ನು ಮಾಡಿದ್ದಾರಾ ಇಲ್ವಾ ಅದನ್ನೊಂದು ತಿದ್ದಿಕೊಳ್ಳುವಂತ ಒಂದು ವ್ಯವಸ್ಥೆಗೂ ಸರ್ಕಾರ ಪರ್ಯಾಯವಾಗಿ ಮಾಡಿದೆ. ಆದರೆ ಇವತ್ತು ಅನಿವಾರ್ಯವಾಗಿ ಏನು ಅಂತ ಹೇಳಿದ್ರೆ, ಸರ್ಕಾರ ಒಂದು ಆ ವ್ಯವಸ್ಥೆಯನ್ನು ಏನು ಮಾಡಿದೆ ಅದರ ಒಟ್ಟಿಗೆ ಈಗ ಸದ್ಯಕ್ಕೆ ನಾವು ಶಾಲೆ ಪ್ರಾರಂಭ ಆಗುವವರೆಗೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ನಾವು ವ್ಯವಸ್ಥೆ ಮಾಡಬೇಕಾಗ್ತದೆ. ಆನ್ಲೈನ್ನಲ್ಲಿ ನಮ್ಮ ಉದಾಹರಣೆಗೆ ಅದು ವಿಶ್ವಾಸವೇ ಇರುವುದಷ್ಟೇ. 100 ಮಕ್ಕಳಿಗೆ ಅದು ತಲುಪುವುದಿಲ್ಲ. ಒಂದು 70-80% ಮಕ್ಕಳಿಗೆ ತಲುಪ್ತದೆ. ಉಳಿದವರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಅದೇ ರೀತಿಯಲ್ಲಿ ಸ್ಮಾರ್ಟ್ ಫೋನ್ನ ವ್ಯವಸ್ಥೆಯಲ್ಲಿ ಇರ್ಬೋದು, ಇದೆಲ್ಲ ವ್ಯವಸ್ಥೆಗಳು ಇರ್ತದೆ. ಅದರಿಂದ ಇಸ್ಮಾಯಿಲ್ ಶಾಫಿ ಅವರು ಹೇಗಾದರೂ ನೀವು ಇದ್ದೀರಿ, ನೀವು ಉತ್ತಮವಾದಂಥ ಸಮಾಜ ಸೇವಕರು. ನಮ್ಮಂಥ ಕೆಲವು ಕನ್ನಡ ಮಾಧ್ಯಮ ಶಾಲೆಗಳೆಲ್ಲ ನಿಮ್ಮ ಏರಿಯಾದಲ್ಲಿ ಇದೆ. ನಿಮ್ಮ ಸಹಕಾರದಿಂದ ಎಲ್ಲರಿಗೊಂದು ಸ್ಮಾರ್ಟ್ ಫೋನ್ ಸಿಗುವಾಗೆ ಮಾಡಿದಾಗ ಖಂಡಿತ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳು ಅದರಿಂದ ಒಂದು ಪ್ರಯೋಜನ ಪಡೆಯುವಂಥ ವ್ಯವಸ್ಥೆ ಆಗ್ಬೋದು. ಖಂಡಿತವಾಗಿ ಇವತ್ತು ಅಧ್ಯಾಪಕರುಗಳು ಸಹ ಆ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬಹಳಷ್ಟು ಚಿಂತಿತರಾಗಿದ್ದಾರೆ. ಆದರೆ ಇವತ್ತು ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ಮಕ್ಕಳಿಗೆ ಪಾಠ ಮಾಡಿಕೊಂಡು ಮಕ್ಕಳು ಕಲಿತಾರೆ ಅಂತ ಹೇಳಿಲ್ಲ. ಮಕ್ಕಳಿಗೆ ಮತ್ತು ಶಾಲೆಗೆ ಇರುವಂಥ ಸಂಪರ್ಕ, ಮಕ್ಕಳಿಗೆ ಮತ್ತು ಟೀಚರ್ಸ್ನವರಿಗೆ ಇರುವಂಥ ಸಂಪರ್ಕ ಕಡಿಮೆ ಹೋಗಬಾರದು ಎಂಬಂಥ ದೃಷ್ಟಿಯಿಂದ ಅದನ್ನು ಇವತ್ತು ಮಾಡಲಾಗ್ತದೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ. ನಾನು ಸುವಾಣಿ ಅಂತ ತಲಪಾಡಿಯಿಂದ ಮಾತಾಡುದು. ಹೇಳಿ, ಏನು ನಿಮ್ಮ ಪ್ರಶ್ನೆ ಮೋಹಿನಿ ಅವರೇ? ನಮ್ಗೆ ಒಂದು ದಿನ 3 ಪರೀಕ್ಷೆ ಅಲ್ವಾ? ಹೌದು. ಮ್ಯಾಥ್ಸ್ ಎಲ್ಲ ನಮ್ಗೆ ಸಮ್ ಮಾಡಿ ತುಂಬಾ ಟೈಮ್ ತಗೊಳ್ತಾರೆ. ಆಗ ನಾವು ಟೈಮ್ ಹೇಗೆ ಬ್ಯಾಲೆನ್ಸ್ ಮಾಡುದು? ನೀವು SSLCಯಲ್ಲೂ ವಿದ್ಯಾರ್ಥಿ, ನಾಡ್ದು ಸೋಮವಾರ ನಿಮಗೆ ಮ್ಯಾಥ್ಸ್ ಪರೀಕ್ಷೆ ಇದೆ. ಸರಿ, ನಿಮ್ಮ ಒಳ್ಳೆಯ ಪ್ರಶ್ನೆ. ಈ ಬಗ್ಗೆ ನಾವು ಈಗಲೇ ಮಾತಾಡಿದ್ದೇವೆ. ಟೈಮನ್ನು ಹೇಗೆ ಹೊಂದಿಸಿಕೊಳ್ಳುವುದು ಹೇಳಿಕೊಂಡು, ಮ್ಯಾಥ್ಸನ್ನು ಹೇಗೆ ನೀವು ಬರೆಯುವುದು, ಅಂದರೆ ಸಮಯ ಸಾಕಾಗುವುದಿಲ್ಲ ಎನ್ನುವಂತಹ ನಿಮ್ಮ ಅಭಿಪ್ರಾಯ. ಭಾಷೆ ಇದಕ್ಕೇನು ಹೇಳುವುದು? ಸಮಯ ನಿಮಗೆ ಸಮಯ ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ, ಈ ಮೊದಲು ಪರೀಕ್ಷೆ ಮಾಡುವಂತ ಸಮಯದಲ್ಲಿ 100 ಮಾರ್ಕಿಗೆ ನೀನು ಬರೀಬೇಕಿತ್ತು. 100 ಮಾರ್ಕಿಗೆ ಬರೆಯುವಂತ ಸಮಯದಲ್ಲಿ 3 ಗಂಟೆ ಟೈಮ್ ನಿಮಗೆ ಕೊಡ್ತಾ ಇದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೇವೆ, ನಮಗೆ ದೊಡ್ಡ ಪ್ರಶ್ನೆಗಳು ಎಲ್ಲ ಉತ್ತರಗಳೆಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನಾವು ಮಾಡಬೇಕಿತ್ತು. ಆದರೆ ಈಗ ಕೊಡುವುದರಲ್ಲಿ ನಮಗೆ 40 ಮಾರ್ಕಿನ ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರ ಮಾಡ್ಲಿಕ್ಕೆ ಇರೋದು, ನಮಗೆ 1 ಗಂಟೆ. ಆದರೂ 40 ಗಂಟೆಯಲ್ಲಾದರೆ ಸರ್ 120 ನಿಮಿಷ ಬೇಕಲ್ಲ ಅಂದ್ರೆ ಕೇಳ್ಬೋದು. ಆದ್ರೆ ಕೇಳಿದಾಗಲೂ ಇಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲವೂ 1 ವರ್ಡ್ ಆನ್ಸರ್ಗಳು ಮಾತ್ರ ಮಾಡ್ಲಿಕ್ಕೆ ಇರೋದು. ಕ್ರಮ ಮಾಡುವಂಥದ್ದು, ದೊಡ್ಡದಾದ ಲೆಕ್ಕಗಳನ್ನು ಮಾಡುವಂಥದ್ದು ಅದು ನಮ್ಮ ಅದರಲ್ಲಿ ಇರುವುದಿಲ್ಲ. ಆದ ಕಾರಣ ಆ ಸಮಯವನ್ನು ಅಡ್ಜಸ್ಟ್ಮೆಂಟ್ ಮಾಡಬಹುದು. ಯಾಕೆಂತ ಹೇಳಿದ್ರೆ, COVID-19 6 ದಿವಸ ಈ ಪರೀಕ್ಷೆ ನಡೆಯುತ್ತಿತ್ತು. ಆದರೆ ಇದನ್ನು ಏನ್ ಮಾಡಬೇಕು ಅಂತ ಹೇಳಿದ್ರೆ, COVID-19 ಆ ನಿಯಮಗಳನ್ನು ಪಾಲಿಸಿಕೊಂಡು ಅತಿ ಶೀಘ್ರವಾಗಿ ಪರೀಕ್ಷೆ ಮುಗಿಯುವಂತ ಉದ್ದೇಶದಿಂದ 2 ದಿವಸಕ್ಕೆ ಇದನ್ನು ಸೀಮಿತ ಮಾಡಿ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಸ್ವಲ್ಪ ವೇಗವಾಗಿ ಅದನ್ನು ಅರ್ಥೈಸಿಕೊಂಡು ಬರೆಯುವಂತಹ ಒಂದು ವ್ಯವಸ್ಥೆಗೆ ನೀವು ತಯಾರಾಗಬೇಕಮ್ಮ. ಆತ್ಮೀಯ ವೀಕ್ಷಕ ಬಾಂಧವರೇ,
ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಈ ಪ್ರಶ್ನೆಗಳು ಹೀಗೆ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಇದ್ದರೆ ಬರಲಿ. ನಮ್ಮ ಪರದೆಯ ಮೇಲೆ ಯೂಟ್ಯೂಬ್ ಚಾನಲ್ನಲ್ಲಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ 0824298765. ನಿಮಗಾಗಿ ಬಹಳಷ್ಟು ಮಾಹಿತಿಯನ್ನು SSLC ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಇನ್ನು ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳ ಪೋಷಕರಿಗೂ ಈ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ KMK ಅವರು. ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿತದೆ.
ಆತ್ಮೀಯ ವೀಕ್ಷಕ ಬಾಂಧವರೇ, SSLC ವಿದ್ಯಾರ್ಥಿಗಳಿಗೊಂದು ಮಾರ್ಗದರ್ಶನದ ಮಾತು, ಸಜ್ಜಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಭರವಸೆಯ ಬೆಳಕು. ಈ ಕಾರ್ಯಕ್ರಮದಲ್ಲಿ ನಮಗೆ SSLC ವಿದ್ಯಾರ್ಥಿಗಳು ಹೇಗೆ, ಯಾವ ರೀತಿ ತಯಾರಾಗಬೇಕು, ಪರೀಕ್ಷೆ ಯಾವ ರೀತಿ ಇರ್ತದೆ, ಇದೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KMK ಮಂಜನಾಡಿ ಅವರು. ಇದೀಗ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರುವಂತಹ ಸಂದರ್ಭದಲ್ಲಿ ತಯಾರಿಯ ಬಗ್ಗೆ ನೀವು ಹೇಳಿದಿರಿ. ಕೊನೆಗೆ ಪರೀಕ್ಷೆಗೆ ಅವರು ಯಾವ ರೀತಿಯಲ್ಲಿ ಬರಬೇಕು ಮತ್ತು ಪೋಷಕರು ಅವರನ್ನು ಯಾವ ರೀತಿಯಲ್ಲಿ ಸಜ್ಜುಗೊಳಿಸಬೇಕು? ವಿದ್ಯಾರ್ಥಿಗಳಿಗೆ ಈಗಾಗಲೇ ಶಾಲೆಗಳ ಮೂಲಕ ನಮ್ಮ ಇಲಾಖೆಯಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನಾನು ಹೇಳೋದಂತ ಹೇಳಿದರೆ, ನಾವು ಪರೀಕ್ಷೆಗೆ ಬರುವಂಥ ಸಮಯದಲ್ಲಿ ವಿದ್ಯಾರ್ಥಿಗಳ ರಕ್ಷಕರು ಮಕ್ಕಳನ್ನು ಕರೆದುಕೊಂಡು ಬಂದು ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಕರೆದುಕೊಂಡು ಬರುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪರೀಕ್ಷೆ ನಡೆಯುವಂಥ ಪರೀಕ್ಷೆ ಮುಗಿದ ಮೇಲೆ ಅವರನ್ನು ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಗೂ ವಿದ್ಯಾರ್ಥಿ ರಕ್ಷಕರು ಬರಬೇಕು ಅಂತ ಮಾಹಿತಿಯನ್ನು ಈಗಾಗಲೇ ಶಾಲೆಗಳ ಮೂಲಕ ಕೊಟ್ಟಿದ್ದಾರೆ. ನೀವು ಶಾಲೆಗೆ ಪರೀಕ್ಷೆಗೆ ಬರುವಂಥ ಸಮಯದಲ್ಲಿ ಮಾಸ್ಕ್ ನಿಮ್ಮಲ್ಲಿ ಒಂದು ಇರಲಿ, ಸ್ಯಾನಿಟೈಸು ಇತ್ಯಾದಿಗಳನ್ನು ಅಲ್ಲಿ ಮಾಡಿಸ್ತಾರೆ. ನಿಮಗೆ ಪರೀಕ್ಷಾ ಹಾಲ್ ಸೆಂಟರ್ನಲ್ಲಿ ಅಲ್ಲಿ ನಿಮ್ಮ ಜ್ವರವನ್ನು ಟೆಸ್ಟ್ ಮಾಡುವಂಥ, ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಇದೆ, ನಮ್ಮನ್ನು ಟೆಸ್ಟ್ ಮಾಡುವಂಥ ವ್ಯವಸ್ಥೆ ಇದೆ. ಅದನ್ನು ಸಹ ಮಾಡ್ತಾರೆ. ಅದಕ್ಕೂ ಸಹ ಒಂದು 5 ನಿಮಿಷ 10 ನಿಮಿಷಗಳನ್ನು ಅಲ್ಲಿ ತೆಗೆದುಕೊಳ್ತಾರೆ. ಅದರಲ್ಲಿ ನಮ್ಮ ದಕ್ಷಿಣ ವಲಯದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸಿನ ವಿದ್ಯಾರ್ಥಿಗಳು ಬಹಳಷ್ಟು ಉತ್ತಮ ರೀತಿಯಿಂದ ಕಳೆದ ವರ್ಷವೂ ಕಾರ್ಯನಿರ್ವಹಿಸಿದ್ದಾರೆ. ಈ ವರ್ಷವೂ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೆಲ್ಲ ಪರೀಕ್ಷೆಗಳೆಲ್ಲ ಆದ ನಂತರ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಪರೀಕ್ಷಾ ಹಾಲಿಗೆ ಹೋಗ್ತೀವಿ. ಇದು ಆರೋಗ್ಯವಂತ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೇವೆ. ಒಂದು ವೇಳೆ ಶನಿವಾರದವರೆಗೆ ನಾವು ನೋಡಿಕೊಂಡು ಶನಿವಾರ ದಿವಸ ಯಾರಿಗಾದರೂ ಒಂದು ಜ್ವರ ಬಂತು ಅಂತೇಳಿ ಆಗಿದ್ದರೆ, ಆ ಜ್ವರ ಬಂದಂಥ ಮಗು ಶಾಲೆಯಲ್ಲಿ ಅವರ ಪೇರೆಂಟ್ಸರು ದಯವಿಟ್ಟು ವಿದ್ಯಾರ್ಥಿ ರಕ್ಷಕರು ಗಮನಿಸಿಕೊಳ್ಬೇಕು. ಆ ಜ್ವರ ಬಂದಂಥ ವಿದ್ಯಾರ್ಥಿಯ ರಕ್ಷಕರು ಶಾಲೆಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಈ ಸಲ ಪರೀಕ್ಷೆ ಒಮ್ಮೆಲೆ ನಡೆಯುತ್ತೆ. ಕಳೆದ ಸಲದಲ್ಲಿ ಅಂತ ಹೇಳಿದರೆ ಅವರಿಗೆ ಬೇರೆ ಮಾಡಿಕೊಂಡು ಮಾಡುವಂಥದ್ದಿತ್ತು. ಈ ಸಲ ಅಂತ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅದೇ ದಿವಸ ಪರೀಕ್ಷೆ ನಡೆಸುವಂಥ ವ್ಯವಸ್ಥೆ ಇದೆ. ಅದು ಕೋವಿಡ್ ಕೇರ್ ಅಂತ ಹೇಳುವಂಥ ವ್ಯವಸ್ಥೆಯಲ್ಲಿ ಅದು ನಮ್ಮ ತಾಲೂಕಿನಲ್ಲಿ ಒಂದು ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದಾರೆ. ಅಲ್ಲಿ ಪರೀಕ್ಷೆ ನಡೀತದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅಧ್ಯಾಪಕರುಗಳು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಮಾಡಬೇಕಾಗ್ತದೆ. ಆ ಮಾಡಬೇಕು ಅಂತ ಹೇಳಿದರೆ ವಿದ್ಯಾರ್ಥಿ ರಕ್ಷಕರು ಮತ್ತು ವಿದ್ಯಾರ್ಥಿಗಳು, 10ನೇ ಕ್ಲಾಸ್ನ ವಿದ್ಯಾರ್ಥಿಗಳು ಅಂದರೆ ನಮಗೆ ಜ್ವರ ಬರೋದೆಲ್ಲ ಗೊತ್ತಾಗುತ್ತೆ. 10ನೇ ತರಗತಿ ವಿದ್ಯಾರ್ಥಿಗಳು ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ನಮ್ಮ ಶಾಲೆಯ ಅಧ್ಯಾಪಕರುಗಳಿಗೆ, ಮುಖ್ಯ ಉಪಾಧ್ಯಾಯರುಗಳಿಗೆ, ಅವರು ನಮ್ಮ ಮೇಲಾಧಿಕಾರಿಗಳಿಗೆ ಅದನ್ನು ತಿಳಿಸಿ ಆ ಮಗು ಸೋಮವಾರ ದಿವಸ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆ ಮಾಡ್ತದೆ. ಇದನ್ನು ದಯವಿಟ್ಟು ಎಲ್ಲ ವಿದ್ಯಾರ್ಥಿ ರಕ್ಷಕರು ಇದನ್ನು ಗಮನದಲ್ಲಿ ಇರಿಸಿಕೊಳ್ಬೇಕು ಅಂತೇಳಿ ನಾವು ಇಲಾಖೆ ಪರವಾಗಿ ನಾನು ವಿನಂತಿಸ್ತೇನೆ. ಮತ್ತು ಎರಡನೇದು ಏನೆಂದರೆ, ಪರೀಕ್ಷಾ ಹಾಲಿಗೆ ನಾವು ಪ್ರವೇಶಿಸಿ ಆದ ನಂತರ ನಮ್ಮ ರಿಜಿಸ್ಟರ್ ನಂಬರು ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿಯದು ಹೊರಗೆ ಡಿಸ್ಪ್ಲೇ ಮಾಡಿರ್ತಾರೆ. ನಾವು ನೋಡಿಕೊಳ್ಳೋದು, ಹೋಗಿ ಪರೀಕ್ಷೆಗೆ ಕೂತುಕೊಳ್ಳೋದು. ಪರೀಕ್ಷೆಯಲ್ಲಿ ಒಂದು ಹಾಲ್ನಲ್ಲಿ ಅಥವಾ ಒಂದು ಕ್ಲಾಸ್ ರೂಮಿನಲ್ಲಿ 12 ಮಂದಿ ಕೂತ್ಕೊಂಡಿರ್ತೇವೆ. ಪರೀಕ್ಷೆಗೆ ಪೇಪರ್ ಬರುತ್ತೆ, ಸೂಪರ್ವೈಸರ್ ಇರ್ತಾರೆ. ಇದೆಲ್ಲ ನಾವು ಬರೆದಾದ ನಂತರ ನಮಗೆ ಏನು ಸೂಚನೆ ಇದೆ ಅಂತ ಹೇಳಿದರೆ, ನಾವು ಮೊದಲು ಪರೀಕ್ಷೆಗೆ ಹೋಗುವಂಥ ಸಮಯದಲ್ಲಿ ನೀರು ಕುಡಿಲಿಕ್ಕೆ ಅಲ್ಲಿ ಎಲ್ಲಿಯಾದರೂ ಟ್ಯಾಪ್ ಇದ್ದರೆ ಟ್ಯಾಪಿಗೆ ಹೋಗುವಂಥ ವ್ಯವಸ್ಥೆ ಇತ್ತು. ಈಗ ಕಳೆದ ವರ್ಷ ಮತ್ತು ಈ ವರ್ಷ ಏನು ನಮಗೆ ತಿಂಡಿಗಳು ಬೇಕು ಅದನ್ನು ನಾವೇ ಹಿಡ್ಕೊಂಡು ಬರಬೇಕು. ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳೇ ತರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ತಿಂಡಿ ತರಬಹುದು. ನಮಗೇನಾದರೂ ಬೆಳಗ್ಗೆ ಹೊತ್ತಿನಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಅದು ಪರೀಕ್ಷೆ ಮುಗಿದ ಮೇಲೆ ತಿನ್ನುವಂಥ ವ್ಯವಸ್ಥೆ ಇಲ್ಲಿ ಸ್ಪಷ್ಟವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರುಗಳು ಸೂಚನೆ ಕೊಡ್ತಾರೆ. ನೀವು ಪೇರೆಂಟ್ಸ್ನವರು ಸಹ ಸೂಚನೆ ಕೊಡಬೇಕು. ನಾವು ಪರೀಕ್ಷೆಗೆ ದೂರ ಒಂದು ಕ್ಲಾಸ್ ರೂಮಿನಲ್ಲಿ 10 ಮಂದಿ ಕೂತು ಪರೀಕ್ಷೆ ಬರೆಯುತ್ತೇವೆ. ಪರೀಕ್ಷೆ ಮುಗಿದ ತಕ್ಷಣ ತಿಂಡಿ ತಿನ್ನುವಂಥ ಸಮಯದಲ್ಲಿ ನಾವು ಒಟ್ಟಿಗೆ ಎಲ್ಲಿಯಾದರೂ ಸೇರ್ತೇವೆ. ಆ ಒಟ್ಟಿಗೆ ನಾವು ಸೇರಬಾರ್ದು, ನೀನು ಒಬ್ಬಳೇ ಕೂತು ತಿನ್ನಬೇಕು. ಪರೀಕ್ಷೆ ಮುಗಿದ ನಂತರ ಒಂದು ವೇಳೆ ನಾವು ತಿಂಡಿ ತರಲಿಲ್ಲ, ನೀರು ಕುಡಿಯಲಿಕ್ಕೆ ತರಲಿಲ್ಲ, ಇದೆಲ್ಲ ನಾವು ಓಕೆ, ನಾವು ಮ್ಯಾನೇಜ್ ಮಾಡಿಕೊಳ್ತೇವೆ ಅಂತ ಹೇಳಿ ಪರೀಕ್ಷೆ ಮುಗಿದ ನಂತರ ಪರೀಕ್ಷೆಯಿಂದ ಹೋಗುವಂಥ ಸಮಯದಲ್ಲಿ ಸಹ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಕನಿಷ್ಠ ಎಷ್ಟು ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ನಮಗೆ SOPಯಲ್ಲಿ ತಿಳಿಸ್ತಾರೆ ಅಷ್ಟೇ ಅಂತರದಿಂದ ನಾವು ನಡೆದುಕೊಂಡು ಹೋಗಬೇಕು. ಅಂದರೆ 6 ಅಡಿ ಅಂದರೆ ಸಾಧಾರಣ 2 ಮೀಟರ್ಗಳ ಅಂತರದಲ್ಲಿ ಒಬ್ಬರಿಂದ ಒಬ್ಬರು ನಡೆದುಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಮಾಡಬೇಕು. ಒಟ್ಟಿಗೆ ಗುಂಪಾಗಿ ಸೇರಿ ಚರ್ಚೆ ಮಾಡೋದಾಗಲಿ, ನಮಗೆ ಬಂದಂಥ ಕ್ವಶನ್ ಪೇಪರ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ, ಅಥವಾ ನಾವು ಬರೆದಂಥ ಆನ್ಸರ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ, ಇದೆಲ್ಲ ಗುಂಪು ಸೇರಿ ಮಾಡಬಾರದು ಎಂಬಂಥ ಸ್ಪಷ್ಟವಾದ ಸೂಚನೆಯನ್ನು ಇಲಾಖೆಯು ಮುಖ್ಯ ಉಪಾಧ್ಯಾಯರುಗಳ ಮೂಲಕ, ಅಧ್ಯಾಪಕರುಗಳ ಮೂಲಕ ನಿಮಗೆ ಕೊಟ್ಟಿದೆ. ಇವತ್ತು ನಾವು ಹೊಸ ಗುರುಗಳ ಮೂಲಕ ಅದನ್ನೇ ನಿಮಗೆ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಸಹ ನಾವು ಅಂತರವನ್ನು ಕಾಯ್ದುಕೊಳ್ಬೇಕು.
ಕ್ಲಾಸಲ್ಲಿ 12 ಮಂದಿ ಕೂತು ನಾವು ದೂರ ದೂರ ಬರೆದಿದ್ದೇವೆ, ಇನ್ನು ಹೋಗುವಾಗ ಒಟ್ಟಿಗೆ ಹೋಗುವ ಅಥವಾ ಹೋಗುವಾಗ ನಾವು ಒಂದು ಗುಂಪು ಸೇರಿಕೊಳ್ಳುವ ಅಂತ ಹೇಳುವಂಥದ್ದು ಮಾಡಬಾರ್ದು. ಪರೀಕ್ಷೆ ಮುಗಿದ ಕೂಡಲೇ ನೇರವಾಗಿ ಮನೆಗೆ ಹೋಗುವಂಥದ್ದು. ಅದಕ್ಕೆ ಬೇಕಾಗಿ ಪೇರೆಂಟ್ಸ್ನವರು ಬಂದು ನಿಮ್ಮ ಮಕ್ಕಳನ್ನು ಎಲ್ಲಿ ಪರೀಕ್ಷಾ ಸೆಂಟರ್ ಇದೆ ಅಲ್ಲಿಂದ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಗೆ ಸಹ ಇವತ್ತು ನಮ್ಮ ಇಲಾಖೆ ಸೂಚನೆ ನೀಡಿದೆ. ಒಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಪರೀಕ್ಷೆಯು ನಮ್ಮ ವಿದ್ಯಾರ್ಥಿಗಳ ಮುಂದಿನ ಜೀವನದ ಒಂದು ಯಶಸ್ವಿಗೆ ಅದೊಂದು ದಾರಿದೀಪವಾಗಬೇಕು ಎಂಬಂಥ ದೃಷ್ಟಿಯಿಂದ ಪರೀಕ್ಷೆಯನ್ನು ಮಾಡ್ತಾ ಇದೆ. ಪರೀಕ್ಷೆ ಬೇಕು ಅಂತ ಹೇಳಿದರು, ಬೇಡ ಅಂತ ಹೇಳಿದರು, ಆ ದೃಷ್ಟಿಯಿಂದ ಮಾಡ್ತಾ ಇದೆ. ಅದು ನಮ್ಮ ಶಿಕ್ಷಣ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಮಾನಸಿಕ ಒತ್ತಡಗಳಿಗೆ ಅಲ್ಲ. ಈ ವ್ಯವಸ್ಥೆಯನ್ನು ಅವರು ಮುಂದೆ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಪರೀಕ್ಷೆ ಅಂದರೆ ಹೀಗಿದೆ. ಬಹುಶಃ ನಾವೀಗ ಹೇಳೋದಿದ್ದರೆ SSLC ಪರೀಕ್ಷೆಯಲ್ಲಿ ಈ ಸಲ ಮಾಡಿದಂಥ ಈ ಹೊಸ ಒಂದು ಪ್ರಯೋಗವು ಮುಂದಿನ ಅವರ TET ಪರೀಕ್ಷೆಗಳಿಗೆ ಅಥವಾ ಮುಂದಿನ ಅವರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇದೊಂದು ಪೂರಕವಾಗ್ಬೋದು. ಅವರಿಗೆ ಅಲ್ಲಿ ನಾವು ತರಬೇತಿ ಕೊಡುವ ಬದಲಿಗೆ ಇಲ್ಲಿಗೆ ತರಬೇತಿ ಕೊಡ್ತಾ ಇದ್ದೇವೆ 2 ವರ್ಷದ ಮೊದಲು. ಇಲ್ಲದಿದ್ದರೆ ಈ ತರಬೇತಿ ಸಿಗ್ತಾ ಇದ್ದದ್ದು ಎಲ್ಲಿ ಅಂತ ಹೇಳಿದ್ರೆ PUC ಸೆಕೆಂಡ್ ಇಯರ್ ಆಗುವಾಗ ಈ ಟಿಕ್ ಮಾಡುವಂಥದ್ದು, OMR ಶೀಟ್ಗಳನ್ನೆಲ್ಲ ಭರ್ತಿ ಮಾಡುವಂಥದ್ದು ಇವತ್ತು ಇಲ್ಲಿಯೇ ಸಿಗ್ತಾ ಇದೆ. ಒಂದು ರೀತಿಯಿಂದ ಯಾವುದೋ ಒಂದು ಪೂರ್ವ ತಯಾರಿಯಂತೆ ನಮ್ಮ ವಿದ್ಯಾ ಇಲಾಖೆ ಇದನ್ನು ಮಾಡಿದೆ. ವಿದ್ಯಾರ್ಥಿಗಳು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥ ವ್ಯವಸ್ಥೆ ಮಾಡಬೇಕು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, 3ನೇ ಅಲೆ ಬರುತ್ತದೆ ಅಂತ ಹೇಳ್ತಾರೆ. ಆ 3ನೇ ಅಲೆಗೆ ಪೂರಕವಾದಂಥ ಯಾವುದೇ ಚಟುವಟಿಕೆಗಳು ಈ ಪರೀಕ್ಷೆಯಿಂದಾಗಿ ನಮ್ಮಿಂದ ಆಗಬಾರ್ದು. ಇದು SSLC ಪರೀಕ್ಷೆ ಮಾಡಿದರೆ ಈಗ ಆಯಿತು ಅಂತ ಹೇಳುವಂಥ ಭಾವನೆ ನಮ್ಮಿಂದ ಬರಬಾರ್ದು. ಆದ್ದರಿಂದ ನಮಗೆ COVID-19 ಏನು ನಿಯಮಾವಳಿಗಳನ್ನು ಹೇಳಿದ್ದಾರೆ ಇದನ್ನು ನೀವೆಲ್ಲರೂ ಪಾಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೊಸಕುರಲ್ ಮೂಲಕ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸರ್ಕಾರ ಯಾವೆಲ್ಲ ನಿಯಮ ಮಾಡಿದೆ ಅದೆಲ್ಲವೂ ನಮ್ಮ ಅನುಕೂಲಕ್ಕಾಗಿ. ಈ ನಿಯಮದ ಮೂಲಕವಾಗಿ ವಿದ್ಯಾರ್ಥಿಗಳು ಒಂದನ್ನು ಪೋಷಕರು ಕೂಡ ಒಂದು ಅಂಶವನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಪರೀಕ್ಷೆ ಎನ್ನುವುದು ಅನಿವಾರ್ಯ ಎನ್ನುವ ಕಾರಣಕ್ಕಾಗಿ ಮಾಡುವುದಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಇದು ಬೇಕು. ಈ ಪರೀಕ್ಷೆ ಹೀಗೆ ಎದುರಿಸಿದ್ದರಿಂದ ಮುಂದಿನ ಹಂತಕ್ಕೆ ಅವರಿಗೆ ಸುಲಭ ಆಗ್ತದೆ. ಹಾಗಾಗಿ ಇಂತಹ ಪರೀಕ್ಷೆ ನಡೆಸುವಾಗ ಪೋಷಕರು ಕೂಡ ಅತ್ಯಂತ ತಾಳ್ಮೆಯಿಂದ ಮಕ್ಕಳನ್ನು ವ್ಯವಸ್ಥೆ ಮಾಡುವಂತಹ, ಅಂದರೆ ಪರೀಕ್ಷೆಗೆ ಸಜ್ಜುಗೊಳಿಸುವಂಥ ಹೊಣೆಗಾರಿಕೆ ಇದೆ. ಕೊನೆಯದಾಗಿ ಪೋಷಕರಿಗೆ ಏನು ಹೇಳ್ತೀರಿ KMK ಅವರೇ? ಇಲ್ಲಿವರೆಗೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಥವಾ ಕೆಲವೊಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸ್ಕೂಲ್ ಬಸ್ಸುಗಳು ಇರ್ತಿತ್ತು. ಆ ಸ್ಕೂಲ್ ಬಸ್ಸುಗಳ ಮೂಲಕ ಮಕ್ಕಳನ್ನು ಕರೆದುಕೊಂಡು ಬಿಡುವಂಥ ವ್ಯವಸ್ಥೆ ಮತ್ತು ಅದನ್ನು ಪಿಕಪ್ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿ ಇತ್ತು. ಅದು ಈಗ ಏನಾಗಿದೆ ಅಂದರೆ ಬಸ್ಸನ್ನು ಯಾವುದೇ ಅನುದಾನಿತ ಅಥವಾ ಅನುದಾನ ರಹಿತ ವಿದ್ಯಾಸಂಸ್ಥೆಗಳು, ಸರ್ಕಾರಿ ವಿದ್ಯಾಸಂಸ್ಥೆಗಳು ಇರುವಂಥವರು ಅದನ್ನು ಯೂಸ್ ಮಾಡುವಂಥದ್ದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತಿನಿಂದಲೇ ವಿದ್ಯಾರ್ಥಿ ರಕ್ಷಕರು ಏನು ಮಾಡಬೇಕು ಅಂತೇಳಿದರೆ ಅವರಿಗೆ ಧೈರ್ಯ ತುಂಬುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಕ್ವಶನ್ ಪೇಪರ್ ಕೊಟ್ಟಂಥ ನಮ್ಮದೇ ಸಮಯದಲ್ಲಿ 3-4 ಗಂಟೆಯ ಪರೀಕ್ಷೆ ಇದೆ. ಅಲ್ಲಿ ನೀವು 4 ಗಂಟೆ ಪೇಪರನ್ನು ಓದಿಕೊಳ್ಬೇಕು. ಏನೆಲ್ಲ ನಿಮಗೆ ಸುಲಭದಿದೆ ಅದನ್ನು ಮೊದಲು ಟಿಕ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ನೀವೆಲ್ಲರೂ ಪಾಸ್ ಆಗ್ತೀರಿ. ಆ ದಿವಸದಲ್ಲಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ ರೆಡಿ ಮಾಡಿಕೊಂಡು ಅವರನ್ನು ಪರೀಕ್ಷೆ ಹಾಲಿನವರೆಗೆ ಬಿಡುವಂಥ ಒಂದು ಜವಾಬ್ದಾರಿ ಅದು ಖಂಡಿತವಾಗಿಯೂ ವಿದ್ಯಾರ್ಥಿ ರಕ್ಷಕರದೇ ಆಗಿರುತ್ತದೆ. ಅವನು ನಿನ್ನೆ ಶಾಲೆಗೆ ಹೋಗಿದ್ದಾನೆ, ಇವತ್ತು ಸಹ ಶಾಲೆಗೆ ಹೋಗಿ ಬರ್ತಾನೆ ಎಂಬಂಥ ಒಂದು ಆಲಸ್ಯದ ಭಾವನೆಯನ್ನು ನಾವು ವಿದ್ಯಾರ್ಥಿ ರಕ್ಷಕರು ತೋರಿಸಬಾರ್ದು. ಅಧ್ಯಾಪಕರುಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಹಳಷ್ಟು ಶ್ರಮಪಟ್ಟು, ಬಹಳಷ್ಟು ಕಷ್ಟಪಟ್ಟು, ಅದು ಏನು ಕೋವಿಡೋ ಮತ್ತೊಂದು ಏನು ನೋಡದೆ ನನ್ನ ವಿದ್ಯಾರ್ಥಿಯು A ಬರಬೇಕು, A+ ಬರಬೇಕು ಎಂಬಂಥ ನಿಟ್ಟಿನಲ್ಲಿ ಕೆಲವು ಅಧ್ಯಾಪಕರುಗಳು ಅವರನ್ನು ಶಾಲೆಗೆ ಕರೆದು, ಕೆಲವು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ರಕ್ಷಕರು ಸಹ ಸಹಕರಿಸಿದಾಗ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಕ್ಕೆ ನೀವು ಕಾರಣರಾಗಿರ್ತೀರಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಹಳ ತಾಳ್ಮೆಯಿಂದ, ಬಹಳ ಭರವಸೆಯಿಂದ ತಮ್ಮ ಮಕ್ಕಳನ್ನು ಪೋಷಕರು ತಯಾರು ಮಾಡಬೇಕು. ವಿದ್ಯಾರ್ಥಿಗಳು ಅದೇ ರೀತಿಯ ನಂಬಿಕೆ, ಭರವಸೆ ಬೇಕು. ಈ ಪರೀಕ್ಷೆ ಎನ್ನುವಂತಹದ್ದು ನಮ್ಮ ಒಂದು ಮುಂದಿನ ಭವಿಷ್ಯಕ್ಕಾಗಿ ಒಳ್ಳೆಯ ಒಂದು ನಿರ್ಧಾರ ಅಂತ ತಿಳಿದುಕೊಳ್ಳುತ್ತಾ ಪರೀಕ್ಷೆಯನ್ನು ಎದುರಿಸಿ, ಸಮರ್ಥವಾಗಿ ಎದುರಿಸಿ, KMK ಮಂಜನಾಡಿಯವರು ಹೇಳಿದ ಹಾಗೆ ಅಥವಾ ಸರ್ಕಾರದ ಸೂಚನೆಗಳು ಇರುವ ಹಾಗೆ ನಿಮ್ಮ ಯಾವ ಸಾಮಗ್ರಿಗಳು ಬೇಕು, ಉದಾಹರಣೆಗೆ ನೀರು, ತಿಂಡಿ, ಅದನ್ನು ನೀವೇ ಕೊಂಡು ಹೋಗಿ ನಾನು ಬಿಟ್ಟು ಬಂದಿದ್ದೇನೆ ಇನ್ನೊಬ್ಬನ ಹತ್ರ ತಗೊಳ್ತೇನೆ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬರಬೇಡಿ. 3ನೇ ಅಲೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಎಚ್ಚರಿಕೆಗಳು ಬರ್ತಾ ಇದೆ. ಅದರಲ್ಲೂ 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ತೊಂದರೆ ಎನ್ನುವಂತಹ ಒಂದು ಅಂಶವನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ, ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ 3ನೇ ಅಲೆಯನ್ನು ತಡೆಯಲಿಕ್ಕೆ ಅದು ನಾವೇ ಮನಸ್ಸು ಮಾಡಬೇಕು ಹೊರತು ಸರ್ಕಾರವೇ ಎಲ್ಲವನ್ನು ನಿಯಮ ಮಾಡಿ ತಡೆಯಲಿಕ್ಕೆ ಆಗುವುದಿಲ್ಲ. ಸರ್ಕಾರ ನಿಯಮ ಮಾಡುವ ಮೊದಲು ನಾವು ನಮ್ಮ ಮುಂಜಾಗ್ರತೆಯನ್ನು ತಗೊಳ್ಳುವ, ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಮಕ್ಕಳನ್ನು ನಾವೇ ತೆಗೆದುಕೊಂಡು ಹೋಗಿ ಬಿಟ್ಟು ಅವರನ್ನು ಕರೆದುಕೊಂಡು ಬರುವಂತಹ ಜಾಗರೂಕತೆಯನ್ನು ವಹಿಸುವ ಅಂತ ಹೇಳಿಕೊಳ್ಳುತ್ತಾ
SSLC ಎದುರಿಸುವಂತಹ ಎಲ್ಲ ಮಕ್ಕಳಿಗೂ ಈ ಸಂದರ್ಭದಲ್ಲಿ ಹೊಸಕುರಲ್ ಬಳಗದ ಮೂಲಕವಾಗಿ KMK ಮಾಸ್ಟರ್ ಮೂಲಕವಾಗಿ ಎಲ್ಲ ಅಧ್ಯಾಪಕ ಬಂಧುಗಳ ಮೂಲಕವಾಗಿ ಎಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಿ, ಅತ್ಯಂತ ನಂಬಿಕೆಯಿಂದ ಎದುರಿಸಿ, ಅತ್ಯಂತ ಭರವಸೆಯಿಂದ ಎದುರಿಸಿ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಇದು ಒಂದು ಒಳ್ಳೆಯ ಮಾರ್ಗದರ್ಶನವಾಗಲಿ, ಹಂತವಾಗಲಿ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಮಾತುಕತೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಹಳೆಕೋಟೆ ಸೈಯದ್ ಮದನಿ ಉರ್ದು ಸಂಯುಕ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಹಾಗೆ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿರುವಂಥ, ವಿಶೇಷವಾಗಿ ನಮ್ಮ ಹೊಸಕುರಲ್ ಬಳಗದ ಒಬ್ಬ ಆತ್ಮೀಯರಾಗಿ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವಂತಹ ಶ್ರೀಯುತ KMK ಮಂಜಿನಾಡಿ ಅವರು ಬಹಳ 1 ಗಂಟೆಗೂ ಹೆಚ್ಚು ಕಾಲ ಬಹಳ ತಾಳ್ಮೆಯಿಂದ ಈ ಮಾತುಕತೆಯಲ್ಲಿ ನಿಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವಂದನೆಗಳು. ಮಾತುಕತೆಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ.